जय जय श्री चैतन्य जय नित्यानंद जय जय श्री चैतन्य जय 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 श्री चैतन्य जय नित्यानंद जय जय श्री चैतन्य जय द्वैत चंद्र जय गौरभक्तवृंद जय द्वैत चंद्र जय गौरभक्तवृंद जय जय श्री चैतन्य जय नित्यानंद जय जय श्री चैतन्य जय नित्यानंद जय द्वैत चंद्र जय गौरभक्तवृंद जय द्वैत चंद्र जय गौरभक्तवृंद जय जय श्री चैतन्य जय नित्यानंद जय जय श्री चैतन्य जय नित्यानंद जय द्वैत चंद्र जय गौरभक्तवृंद जय द्वैत चंद्र जय गौरभक्तवृंद जय जय श्री चैतन्य जय नित्यानंद जय जय श्री चैतन्य जय नित्यानंद जय द्वैत चंद्र जय गौरभक्तवृंद जय द्वैत चंद्र जय गौरभक्तवृंद जय जय श्री चैतन्य जय नित्यानंद जय जय श्री चैतन्य जय नित्यानंद जय द्वैत चंद्र जय गौरभक्तवृंद जय द्वैत चंद्र जय गौरभक्तवृंद जय जय श्री चैतन्य जय नित्यानंद जय जय श्री चैतन्य जय नित्यानंद जय द्वैत चंद्र जय गौरभक्तवृंद जय द्वैत चंद्र जय गौरभक्तवृंद जय जय श्री चैतन्य जय नित्यानंद जय जय श्री चैतन्य जय नित्यानंद
Jaya Advaita Chandra Jaya Gaura Bhakta Virendra. Jaya Advaita Chandra Jaya Gaura Bhakta Virendra. ज्ञानस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिने नमस्ते सारस्वती देवी गौरवाणी निर्विशेषशून्यवादी पाषाणखण्डस्थायिने। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 राम हरे राम। ನಾಳೆ ಗೌರವದೊಂದಿಗೆ ಕನ್ನಡ कल गौर पूर्णिमा है। गौर पूर्णिमा श्री चैतन्य महाप्रभु का जन्मदिन। नाಳೆ गौर पूर्णिमा श्री चैतन्य महाप्रभु जन्मदिन संदर्भದಲ್ಲಿ ಯಾರಾದರೂ ನಾನು ದೇವರ ಅವತಾರ ಯಾರಾದರೂ ಹೇಳಿದ್ರೆ ಅದಕ್ಕೆ ಪರೀಕ್ಷೆ, ಚಿಕ್ಕ ಪರೀಕ್ಷೆ. ಹೇಗೆ ಇವತ್ತು ನಾವು ನಮ್ಮ ಏನಾದರೂ ಒಂದು ಸಮಸ್ಯೆ, ಒಂದು ರೋಗ ಬಂದಾಗ ನಾವು ಏನು ಮಾಡ್ತೇವೆ, ಯಾರೊಬ್ಬರು ವೈದ್ಯರ ಹತ್ರ ಹೋಗ್ತೇವೆ, ಡಾಕ್ಟರ್ ಹತ್ರ. ಸೊ ಅವ್ರ ಹತ್ರ ಹೋದಾಗ ಅವರು ಒಂದು ಮೆಡಿಸಿನ್ ಕೊಡ್ತಾರೆ, ಪ್ರಿಸ್ಕ್ರಿಪ್ಷನ್. ಅವ್ರು ಹೇಳ್ತಾರೆ ನಿಮಗೆ ಕ್ಯಾನ್ಸರ್ ಬಂದಿದೆ, ಹೇಳ್ಬೋದು ನಾಳೆ ನನಗೆ. ಸೊ ಅವ್ರು ನಮಗೇನು ಮಾಡ್ತೀವಿ ನಾವು, ಓಕೆ ಇನ್ನೊಂದ್ಸಲ ಇನ್ನೊಬ್ಬರು ಡಾಕ್ಟರ್ ಚೆಕ್ ಮಾಡಿ. ಒಂದು ಡಾಕ್ಟರ್ ಹೇಳಿದ್ದಾರೆ, ಇನ್ನೊಂದು ಡಾಕ್ಟರ್ ಕೂಡ ಅವರು ಹೋದ್ರೆ ಅವರು ಕೂಡ ಹಾಗೆ ಹೇಳ್ತಾರೆ. ಮತ್ತು ನಮಗೇನೋ ಸ್ವಲ್ಪ ಎಲ್ಲ ಗೊತ್ತಿದ್ದಾರೆ ಅದ್ರ ಬಗ್ಗೆ, ಮೆಡಿಕಲ್ ನಾಲೆಡ್ಜ್ ನಮಗೆ ಆ ಪುಸ್ತಕಗಳಿದೆ, ಗ್ರಂಥಗಳಿದೆ, ಮೆಡಿಕಲ್ ಮುಗಿಸಿರ್ತಾರೆ, ಅದನ್ನು ಕೂಡ ಹೀಗೆ ಹೇಳ್ತಾರೆ. ಇದೇ ರೀತಿಯಲ್ಲಿ ನಮಗೆ ಈ ಧರ್ಮದ ವಿಷಯದಲ್ಲಿ ಏನು ತಿಳಿಬೇಕಂತದ್ದು, ದೇವರು ಯಾರು, ಮತ್ತು ನಾನು ಯಾವ ಧರ್ಮವನ್ನು, ನೀವು ಹೇಗೆ ಧರ್ಮವನ್ನು ಪಾಲನೆ ಮಾಡಬೇಕು ತಿಳಿಬೇಕಂದ್ರೆ ನಾವು ನಮಗೆ ಹೇಳೋ ಹೇಗೆ ಡಾಕ್ಟರ್ ಅಂತ ಹೇಳ್ತಾರೆ ನೋಡ್ತಾರೋ ಆ ರೀತಿಯಲ್ಲಿ ಗುರು ಆಚಾರ್ಯ. ನಂತರ ಅವರು ಹೇಳೋದು ಅದಕ್ಕೆ ಆಧಾರ ಇದೆ. ಹೇಗೆ ಡಾಕ್ಟರ್ಸ್ ಮೆಡಿಕಲ್ ಬುಕ್ಸ್ ಇದೆ, ರಿಸರ್ಚ್ ಇದೆ. ಅದೇ ರೀತಿ ನಮಗೆ ಧರ್ಮದ ವಿಷಯದಲ್ಲಿ ವೇದಶಾಸ್ತ್ರ ಹೇಳ್ತಾರೆ, ಗುರು ಸಾಧು ಶಾಸ್ತ್ರ. ಹೇಗೆ ಮೊದಲಿಗೆ ಒಬ್ಬರು ಡಾಕ್ಟರ್ ಒಪಿನಿಯನ್ ಹೇಳ್ಬೋದು, ಮತ್ತು ನೀವು ಅದನ್ನು ಚೆಕ್ ಮಾಡಲಿಕ್ಕೆ ಬೇರೆ ಡಾಕ್ಟರ್ ಹೋಗ್ಬೋದು. ಎಲ್ಲರೂ 4 ಡಾಕ್ಟರು 10 ಡಾಕ್ಟರ್ಗಳು ಅವರು ಅದೇ ಹೇಳಿದ್ರೆ ಅದು ಅದೇ ನಿಮಗೆ ನಿಮ್ಮ ರೋಗ ಅಂತ ಸಾಬೀತಾಗಿದೆ. ಅದೇ ರೀತಿ ನಮ್ಮ ಗುರು ಹೇಳೋದು ಒಂದು, ಆ ಗುರು ಹೇಳೋ ರೀತಿಯಲ್ಲಿ ಬೇರೆ ಸಾಧುಗಳು ಅವರು ಕೂಡ ಹಾಗೆ ಹೇಳ್ತಾರೆ. ಇದು 3 ಮುಖ್ಯ, ಗುರು ಸಾಧು ಶಾಸ್ತ್ರ. ಏನೇ ಆಗಲಿ
ಆಧ್ಯಾತ್ಮಿಕ ವಿಷಯದಂದರೆ ಯಾವುದು ಸರಿಯಾದ ಮಾರ್ಗ ಅಂತ ತಿಳ್ಕೊಳ್ಳಿಕ್ಕೆ, ದೇವರು ಜ್ಞಾನ ತಿಳ್ಕೊಳ್ಳಿಕ್ಕೆ ನಮಗೆ ಮೂರು ಕೂಡ ಅದು ಹೇಗೆ ನಮಗೆ ಇವಾಗ ನಮಗೇನೋ ಪ್ರಾಬ್ಲಮ್ ಇದ್ದಾಗ ಡಾಕ್ಟ್ರು, ಮೆಡಿಕಲ್ ಬುಕ್ಸು ಅದೆಲ್ಲ ಬೇರೆ ಡಾಕ್ಟರ್ಸ್ ಇದು ಮಾಡ್ತಾರೆ. ಅದೇ ರೀತಿಯಾಗಿ ನಮಗೆ ಆಧ್ಯಾತ್ಮಿಕ ವಿಷಯದಲ್ಲಿ ನಮಗೆ ಗುರು ಸಾಧು. ಶಾಸ್ತ್ರ ಅಂದರೆ ಮೂಲಶಾಸ್ತ್ರ. ಯಾವ ಡಾಕ್ಟರ್ ಅಂದರೆ ಒಬ್ಬರು ಮೆಡಿಕಲ್ ಬುಕ್ಸ್ ಪ್ರಕಾರ ಒಬ್ಬರು ಅವ್ರ ಎಕ್ಸಾಮ್ ಬರೆದು ಅವರು ಪಾಸ್ ಆಗಿದ್ದಾರೆ. ಅದಕ್ಕೆ ಶಾಸ್ತ್ರ ತುಂಬ ದೊಡ್ಡ. ಅದೇ ರೀತಿ ನಮಗೆ ವೇದಕ್ಕೆ ನಾನು ಅದು ಅಲ್ಲಿ ಮೂಲ ನಮಗೆ ಅದನ್ನು ಆಧಾರವಾಗಿ ಗುರು ಮತ್ತು ಸಾಧು. ಸಾಧು ಅಂದರೆ ಶಾಸ್ತ್ರ ಪ್ರಕಾರವಾಗಿ ಅವರ ಜೀವನ ಇರುತ್ತೆ. ಗುರು ಅಂದರೆ ಕೂಡ ಗುರುಷ್ಯ ಪರಂಪರೆ ಸಾಧು. ಶಾಸ್ತ್ರ ಈಗ ಭಗವದ್ಗೀತೆಯಲ್ಲಿ ನಮಗೆ ಕೃಷ್ಣ ಹೇಳ್ತಾರೆ, ಏವಂ ಪರಂಪರಾ ಪ್ರಾಪ್ತ ಇಮಂ ರಾಜರ್ಷಿ ಇದು. ಗೀತಾಜ್ಞಾನವು ಒಂದು ಗುರು ಪರಂಪರೆ ಬರ್ತಾ ಇದೆ ಅಂತ ಕೃಷ್ಣ ಹೇಳೋ ಮಾತಿದೆ. ಅದೇ ರೀತಿ ನಮಗೆ ಈ ಗುರು ಆಚಾರ್ಯರು ಅಂದರೆ ಅವರು ಆ ಪರಂಪರೆ. ಮತ್ತೆ ಅದರ ಶಾಸ್ತ್ರ ಗುರು ಹೇಳೋ ರೀತಿಯಲ್ಲಿ ಸಾಧುಗಳು ಶಿವನ ನಮಗೆ ರಾಮಾಚಾರ್ಯರು, ಮಧ್ವಾಚಾರ್ಯರು, ಎಲ್ಲ ಆಚಾರ್ಯರು, ಹಿಂದಿನ ಪೂರ್ವ ಆಚಾರ್ಯರು. ಮತ್ತು ಈಗ ನಮಗೆ ಗುರುಗಳು ನಮ್ಗೆ ಏನು ಹೇಳೋದು, ಅವರ ಆಧಾರವಾಗಿ ವೇದವ್ಯಾಸರು, ನಾರದಮುನಿ, ಸೊ ಇವರೆಲ್ಲರೂ ಸಾಧುಗಳು, ಇವರು ದೊಡ್ಡ ಆಚಾರ್ಯರು. ಅವರ ಹೇಳಿಕೆಯ ಮೇಲೆ ನಾವು ಯಾವುದರ ವಿಷಯಗಳು. ಅದೇ ರೀತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಸಾಧಾರಣವಾಗಿ ಕೃಷ್ಣ ದೊಡ್ಡ ಭಕ್ತರು ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಕೃಷ್ಣ ಭಕ್ತರಾಗಿ ಅವರ ದಿನಚರಿ ಮಾಡಿದ್ದಾರೆ, ಅವತರಿಸ್ತಾರೆ. ಆದರೆ ಬರೀ ಕೇವಲ ಅವತಾರ ಅಲ್ಲ, ಅವರು ಸಾಕ್ಷಾತ್ ಕೃಷ್ಣನೇ ಅಂತ ನಾವು ಶಾಸ್ತ್ರೋಕ್ತವನ್ನು ಹೇಳ್ತೇವೆ. ಶಾಸ್ತ್ರದ ಆಧಾರದ ಮೇಲೆ ಗುರುಗಳು, ಸಾಧುಗಳು ಅವರ ಆಧಾರದ ಮೇಲೆ ಅವರನ್ನು ಇವರು ಸಾಕ್ಷಾತ್ ಕೃಷ್ಣ. ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣ ನಾಹೇ ಅನ್ಯ. ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣರೇ, ರಾಧಾಕೃಷ್ಣರ ಸ್ವರೂಪ. ಇದಕ್ಕೆ ಎಷ್ಟು ಆಧಾರ ಇದೆ ಶಾಸ್ತ್ರದಲ್ಲಿ. ಮೂಲ ನಮಗೆ ಭಾಗವತ, ಶ್ರೀಮದ್ ಭಾಗವತ ಪುರಾಣ. ಅದರಲ್ಲಿ ಕೃಷ್ಣವರ್ಣಂ ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಶ್ವಂ ಯಜ್ಞೈ ಸಂಕೀರ್ತನ ಪ್ರಾಯ ಯಜಂತಿ ಸುಮೇಧಸ್ಥ ಅಂತ ಇದು 11ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಬರೋದು. ಶ್ರೀ ರಾಧಾ ಗೋವಿಂದಕ್ಕೆ ಜಯ, ಶ್ರೀ ಗೋವಿಂದಕ್ಕೆ ಜಯ. ಕೃಷ್ಣವರ್ಣಂ ಅಂದರೆ ಕೃಷ್ಣನ ವರ್ಣಿಸುವುದು ಅವರ ಕಾರ್ಯ. ಎರಡು ಮೀನಿಂಗ್. ಇನ್ನೊಂದು ಮೀನಿಂಗಲ್ಲಿ ಕೃಷ್ಣವರ್ಣ ಚಾತುರ್ವರ್ಣ್ಯ ಹಾಗೆ ಹೇಳೋದರ ಕೃಷ್ಣವರ್ಣ. ವಿಷ ಅಕೃಷ್ಣ. ವಿಷ ಅಂದರೆ ವೈಬಣ್ಣ, ಅಕೃಷ್ಣ ಅಂದರೆ ಕೃಷ್ಣ ಬಣ್ಣ ಮೇಘಶ್ಯಾಮ. ಕೃಷ್ಣ ಚೈತನ್ಯ ಮಹಾಪ್ರಭು ಬಂದಿದ್ದ ಬಣ್ಣ ಬಂಗಾರ ಬಣ್ಣ. ಶ್ರೀಮತಿ ರಾಧಾರಾಣಿ ಅವರ ಬಣ್ಣ ಗೌರಾಂಗಿ, ಗೌರಾಂಗ. ಚೈತನ್ಯ ಮಹಾಪ್ರಭುಗೆ ಶ್ರೀಮತಿ ರಾಧಾರಾಣಿಗೆ ಗೌರಾಂಗಿ ಯಾವ ಬಣ್ಣ? ಬಂಗಾರ ಬಣ್ಣ. ಹೀಗೆ ಕೃಷ್ಣವರ್ಣ ವಿಷ ಕೃಷ್ಣ ಸಾಂಗ ಉಪಾಂಗ ಅಸ್ತ್ರ ಪಾರ್ಶ್ವ. ಅವರು ಒಬ್ಬರೇ ಬರೋದಿಲ್ಲ, ಅವರು ಎಲ್ಲ ಸಾಂಗ ಇದೆ. ಕೃಷ್ಣನ ಬಂದಾಗ ಒಬ್ಬರೇ ಬರೋದಿಲ್ಲ. ಕೃಷ್ಣನ ಜೊತೆ ಬಲರಾಮ ಇದ್ದಾರೆ, ಕೃಷ್ಣನ ತಂದೆ ತಾಯಿ ಇದ್ದಾರೆ, ಶ್ರೀಮತಿ ರಾಧಾರಾಣಿ ಇದ್ದಾರೆ, ಗೋಪಾಲಕರಿದ್ದಾರೆ. ಸೊ ಹಾಗೆ ಅವರೆಲ್ಲರೂ ಮತ್ತೆ ಚೈತನ್ಯ ಮಹಾಪ್ರಭುವಿಗೆ ನಿತ್ಯಾನಂದ ಪ್ರಭು, ಅದ್ವೈತ ಆಚಾರ್ಯ, ಗದಾಧರ, ಶ್ರೀವಾಸ, ಗೋಸ್ವಾಮಿಯರು ಅವರೆಲ್ಲರೂ ಕೂಡ ಗೌರಾಂಗಿಯರ ಸಂಗೀತಗಳೇ ನಿತ್ಯ ಸಿದ್ಧ ಹರಿ. ಅವರ ಕೃಷ್ಣನ ಇವರೇ ಚೈತನ್ಯ ಮಹಾಪ್ರಭು ಅವರ ಸಂಸ್ಕೃತ. ಒಂದು ಪುಸ್ತಕ ಇದೆ, ಗೌರಗಣೋದ್ದೇಶ ದೀಪಿಕಾ ಅಂತ. ಅಲ್ಲಿ ಯಾರ್ಯಾರು ಕೃಷ್ಣ ಲೀಲೆಯಲ್ಲಿ ಯಾರಿದ್ದಾರೆ, ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಅವರು ಯಾರು, ಐಡೆಂಟಿಟಿ, ಅವರ ಮೂಲ ಸ್ವರೂಪ ಅಂತ ಒಂದು ಪುಸ್ತಕದಲ್ಲಿ ಅವರು ಊಹಿಸು ಅದು ಕೂಡ ಅಷ್ಟು ಇದಾಗಿದೆ.
ಸೊ ಕೃಷ್ಣನ ವಿಷ ಕೃಷ್ಣ ಸಾಂಗು ಪಾಂಡಸರ ಪಾರ್ಶ್ವ ಅವರ ಸಹಚರ್ಯರ ಜೊತೆಗೆ ಅವರೆಲ್ಲ ವೆಪನ್ಸ್ ಯಜ್ಞೈ ಸಂಕೀರ್ತನ ಪ್ರಾಯ ಇದೆ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಅವರು ಈ ಸಂಕೀರ್ತನೆ ಕಲಿಯುಗದಲ್ಲಿ ನಮಗೆ ಧರ್ಮದ ವಿಧಾನವಾದ ಸಂಕೀರ್ತನೆ ಹರೇ ಕೃಷ್ಣ ಮಂತ್ರ ಸೇರಿ ಮಾಡೋದು, ಇದನ್ನು ಅವರು ಉದ್ಘಾಟನೆ ಮಾಡ್ತಾರೆ. ಯಜ್ಞೈ ಸಂಕೀರ್ತನ ಪ್ರಾಯ ಯಜಂತಿ ಸುಮೇಧ ಸಹ, ಇದನ್ನು ಸುಮೇಧ ಅಂದ್ರೆ ಮೆದುಳು ಬುದ್ಧಿ ಬ್ರೈನ್, ಯಾರು ಒಳ್ಳೆ ಬುದ್ಧಿ ಇರ್ತಾರೆ ಅವರು ಈ ಅವತಾರವನ್ನು ಈ ಸಂಕೀರ್ತ ಮಾರ್ಗದಿಂದ ಪೂಜಿಸ್ತಾರೆ. ಯಜಂತಿ ಅವರನ್ನು ಪೂಜಿಸ್ತಾರೆ. ಭಾಗವತದಲ್ಲಿ ಒಂದು ಈ ತರ ಹಲವು ಆಲ್ಮೋಸ್ಟ್ ಒಂದು ಮಾಡಲಿಕ್ಕೆ ನಮ್ಮ ಹತ್ರ ಇದೆ, ಯಾರು ಬೇಕು ಅದನ್ನು ನೋಡ್ಬೋದು. 89 ಕೊಟೇಶನ್ಸೇ ಬೇರೆ ಬೇರೆ ಉಪನಿಷತ್ಗಳು, ಬೇರೆ ಬೇರೆ ಪುರಾಣಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಅಂತ ಹೇಳೋದಕ್ಕೆ. ಹೇಗೆ ಕೃಷ್ಣ ತಾಯಿ ಯಶೋದೆ, ನಂದ ಮಹಾರಾಜ, ಇಲ್ಲ ದೇವಕಿ ಮತ್ತೆ ವಸುದೇವ, ಹಾಗೆ ಅವರು ಕಲಿಯುಗದಲ್ಲಿ ಶಶಿ ಚೈತನ್ಯ ತಾಯಿಯಾಗಿ ಶಚಿದೇವಿಯಾಗಿ ಹುಟ್ಟಿದ್ದಾರೆ. ಅವ್ರ ತಂದೆ ಜಗನ್ನಾಥ ಕೃಷ್ಣ. ಸೊ ಹಾಗೆ ಆ ಥರ ಅವ್ರ ತಂದೆ ಹೆಸರು, ತಾಯಿ ಹೆಸರು, ಅವ್ರು ಯಾವ ಸ್ಥಳದಲ್ಲಿ ಹುಟ್ಟುತ್ತಾರೆ, ಚೈತನ್ಯ ಮಹಾಪ್ರಭು ನವದ್ವೀಪ ಮಾಯಾಪುರ, ಕೆಲವು ಜನ ಭಕ್ತರು ಹೋಗಿ ಬಂದರಲ್ಲಿ ಅದು 1,000 ಜನ ಈಗ ಅದರ ಸಂಪೂರ್ಣ ಪರಿಕ್ರಮ ನಿರ್ಧರಿಸಿದ ಕಾರ್ಯಕ್ರಮ ವಿಶ್ವದಿಂದ ಬಂದು ಮಾಡ್ತಾರೆ. ಅಲ್ಲಿ ಚೈತನ್ಯ ಮಹಾಪ್ರಭು ಆ ಸ್ಥಳದಲ್ಲಿ ಹುಟ್ಟುತ್ತಾರೆ ಅಂತ ಕೂಡ ಬೆಲೆಗಳಿದ್ದಾರೆ. ಮಾಯಾಪುರೇ ನವದ್ವೀಪೆ ಭವಿಷ್ಯಾಮಿ ಶಚಿಸುತ. ಮಾಯಾಪುರ ನವದ್ವೀಪದಲ್ಲಿ ಶಚಿಸುತ, ಶಚಿದೇವಿಯ ಮಗನಾಗಿ ಮತ್ತೆ ಯಾವ ಸಮಯದಲ್ಲಿ ಹುಟ್ಟುತ್ತಾರೆ ಅಂತ ಕೆಲವು ಪ್ರಥಮ ಸಂಧ್ಯಾಯ, ಪ್ರತಿಯೊಂದು ಸಂಧ್ಯಾ ಅಂತ ಇರುತ್ತೆ ಯುಗದ ಮಧ್ಯೆ. ಸೊ ದ್ವಾಪರ ಯುಗ, ಸತ್ಯಯುಗ, ನೆಕ್ಸ್ಟ್ ಕಲಿಯುಗ, ಫಸ್ಟ್ ಪ್ರಥಮ ಸಂಧ್ಯಾ ಮೊದಲ 5,000 ವರ್ಷದಲ್ಲಿ ಸಮಯದಲ್ಲಿ ಬರ್ತಾರೆ. ಅದು ಕೂಡ ಟೈಮ್ ಕೂಡ ಇದೆ. ಸೊ ಸ್ಥಳ, ಟೈಮ್, ಅವ್ರು ಏನು ಕೆಲಸ, ಹೇಗೆ ಅವ್ರೇನು ಅವತರಿಸ್ತಾರೆ, ಅವತರಿಸಿ ಅವರು ಮಾಡುವಂಥ ಕಾರ್ಯಗಳು, ಅದರ ಸನ್ಯಾಸ ಸ್ವೀಕರಿಸೋದು, ಆ ಥರ ಕೂಡ ಇದೆ. ಸೊ ಹೀಗೆ ದೇವರು ಅವತಾರ ಅಂತ ಹೇಳ್ಬೇಕು ಅಂದ್ರೆ ನಾವು ಅದು ಶಾಸ್ತ್ರದಲ್ಲಿ ಮೊದಲೇ ಅದರ ಉಲ್ಲೇಖ ಇದೆ. ಇನ್ನೇನೋ ಅವರೇನೋ ಒಂದು ಶಕ್ತಿ ತೋರಿಸಿದ್ರು, ಇನ್ನೇನೋ ಮಾಡಿದ್ರು, ಪವಾಡ ಮಾಡಿದ್ರು ಅವ್ರನ್ನ. ಆಮೇಲೆ ಅವರ ದೇಹದಲ್ಲೂ ಕೂಡ ಲಕ್ಷಣಗಳಿರುತ್ತೆ. ಪರ್ಟಿಕ್ಯುಲರ್ ನೀವು ಕೆಳಗೆ ನೋಡಿದ್ರೆ ಅದು ಆ್ಯಕ್ಚುಲಿ ಕೆಳಗೆ ನಾವು ನಮ್ಮ ಗುರು ಮಹಾರಾಜ ಸ್ಥಾಪನೆ ಮಾಡಿದ್ರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಗಳು. ಸೊ ನೀವು ನೋಡಿದ್ರೆ ಎಲ್ಲ ಮಾರ್ಕಿಂಗ್ಸ್, ಈಗ ನಮ್ಮ ಕಾಲದಲ್ಲಿ ಏನು ಮಾರ್ಕಿಂಗ್ಸ್ ಏನು ಕಾಣ್ಬೋದಿಲ್ಲ, ಸ್ವಲ್ಪ ಏನಾದ್ರು ಕಾಣಿಸ್ತಾ ಸ್ವಲ್ಪ ಇರುತ್ತೆ ಮಾರ್ಕಿಂಗ್ಸ್. ಅದಾದ್ರೆ ದೇವರದಲ್ಲಿ ಇದರಲ್ಲಿ ಶಂಖ, ಚಕ್ರ ಅದು ಇಲ್ಲಿಲ್ಲೇ ಇರುತ್ತೆ ಅಂತ ಸ್ಪೆಸಿಫಿಕ್ ಆಗಿ ಮಾರ್ಕ್ಸ್. ಭಗವಂತನ ಕೃಷ್ಣನ ಪಾದಗಳಾಗ್ಬೋದು, ಶ್ರೀರಾಧಾರಣ ಪಾದಗಳು, ವಿಷ್ಣುವಿನ ಯಾವ ಅವತಾರ ಪಾದಗಳು ಬಂದರೂ ಈ ಚಿಹ್ನೆಗಳು ಅಂತ ಇರ್ತವೆ ಚೈತನ್ಯ ಮಹಾಪಾದಗಳಲ್ಲಿ ಇರೋದು. ಸೊ ಹೀಗೆ ಪರ್ಟಿಕ್ಯುಲರ್ ಮಾರ್ಕ್ಸ್ ಕೂಡ ಇರುತ್ತೆ ಭಗವಂತನ ಪಾದಗಳಲ್ಲಿ, ಲೋಟಸ್ ಫೀಟ್ ಪಾದಗಳು. ಸೊ ಈ ರೀತಿ ಎಲ್ಲ ನೋಡಿ ನಾವು ಒಬ್ಬರು ಅವತಾರ. ಮತ್ತೆ ಇದನ್ನು ಸಾಬೀತು ಮಾಡೋಕ್ಕೆ ಗುರುಗಳು, ಆಚಾರ್ಯರು ಕೂಡ ಅವರು ಕೂಡ ಅವರು ಅವತಾರ. ರೂಪಗೋಸ್ವಾಮಿ ಆಚಾರ್ಯ ಅವ್ರು ಚೈತನ್ಯ ಮಹಾಪ್ರಭುಗೆ ಫಸ್ಟ್ ಟೈಮ್ ರೆಡಿ ಮಾಡಿದಾಗ ನಂತರ ಅವರು ಮುಗಿಸಿದ್ರು ನಮೋ ಮಹಾವಧಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ, ಕೃಷ್ಣಾಯ ಕೃಷ್ಣ ಚೈತನ್ಯ ನಮ್ಮದೇ ಗೌರವೇಶ. ಈ ರೀತಿ ಗುರು ಪರಂಪರೆಯನ್ನು ಕೂಡ ಅವರು ಆಚಾರ್ಯರು ಚೈತನ್ಯ ಮಹಾಪ್ರಭುಗೆ ಅವ್ರಿಗೆ ಯಾರಾದರೂ ಒಂಥರ ಸಾಧಾರಣವಾಗಿ ನೀವು ಅವತಾರ, ನೀವು ದೇವರು ಅಂತ ಹೇಳಿದ್ರೆ ಅವ್ರು ಕಿವಿ ಮುಚ್ಕೊಂಡ್ಬರ್ತಾ ಇದ್ರು. ಯಾಕೆ ಅಂದರೆ ಕಲಿಯುಗದಲ್ಲಿ ಕಾಮನ್, ನಾನು ದೇವರು, ನಾನು ಅವತಾರ ಅಂತ ಸ್ವಲ್ಪ ಏನಾದರೂ ಅವ್ರಿಗೆ ಇದು ಸಿಕ್ಕಿದ್ರೆ, ಶಕ್ತಿ ಸಿಕ್ಕಿದ್ರೆ, ಇದು ಸಿಕ್ಕಿದ್ರೆ ಅವರು ನಾನೇ ದೇವರು ಹೋಗ್ತೀನಿ. ಸೊ ಹೀಗೆ ಚೈತನ್ಯ ಮಹಾಪ್ರಭು ಈ ಥರ ಜನರು ಈ ಥರ ಮಾಡ್ತಾರೆ ಅಂತ ಹೇಳೋದಕ್ಕೆ ಹಾಗೆ ಇದು ಮಾಡಬೇಕು. ಅವರು ನಾನು ದೇವರು ಅಂತ ಜನರು ಹೇಳಿದ್ರು, ಅವರು ಹೋಗ್ತಾ ಇದ್ದಾರೆ. ಇದು ದೊಡ್ಡ ಅಪರಾಧ. ಸಾಮಾನ್ಯ ವ್ಯಕ್ತಿಯನ್ನು ಭಗವಂತನಿಗೆ ಭಗವಂತ ಅಂತ ಹೇಳಿದ್ರು ಅಪರಾಧ ಅಂತ ಅವರು ಹರಿ ಅಂದರೆ ಮಾಡಬಾರ್ದು. ಆದರೆ ಆಚಾರ್ಯರು ದೊಡ್ಡ ದೊಡ್ಡ ಭಕ್ತರು ಚೈತನ್ಯ ಚರಿತಾಮೃತ ಇದೆ, ಚೈತನ್ಯ ಭಾಗವತ ಇದೆ, ಚೈತನ್ಯ ಮಂಗಳ ಶ್ಲೋಕಗಳು, ಅದೆಲ್ಲ ಡೀಟೇಲ್ ಆಗಿ ಭಗವಂತನ ಚೈತನ್ಯ ಭಾಗವತ. ಸೊ 500 ವರ್ಷಗಳ ಹಿಂದೆ 1486 ಚೈತನ್ಯ ಮಹಾಪ್ರಭು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಫಾಲ್ಗುಣ ಮಾಸದಲ್ಲಿ ಅದು ಕೂಡ ಇದೆ. ಫಾಲ್ಗುಣ ಇದರಲ್ಲಿ ಬರ್ತಾರೆ ಒಂದು ಶ್ಲೋಕದಲ್ಲಿ ಈ ಸಮಯದಲ್ಲಿ ಹುಟ್ಟುತ್ತಾರೆ ಅಂತ ಕೂಡ ಈ ಪೂರ್ಣಿಮೆ ದಿವಸದಲ್ಲಿ ಭಗವಂತನ ಅವತಾರ. ಅದು ಕೂಡ ಅಷ್ಟರ ಮಟ್ಟಿಗೆ ಶಾಸ್ತ್ರದಲ್ಲಿ ಪ್ರಿಡಿಕ್ಷನ್ ಚೈತನ್ಯ ಮಹಾಪ್ರಭು.
ಸೊ ವಿಶೇಷವಾಗಿ ಹೇಳ್ತಾರೆ, ಭಗವಂತನ ಅವತಾರ ಸಮಯ ಬಂದಿತ್ತು, ಭಗವಂತ ಬರಬೇಕು, ಆದರೂ ಕೂಡ ಭಗವಂತನಿಗೆ ಅವರ ಭಕ್ತರು ಪ್ರಾರ್ಥನೆ ಮಾಡ್ತಾರೆ, ಆಗ ಭಗವಂತನು ಅವತರಿಸ್ತಾರೆ. ಸೊ ಹೀಗೆ ಶ್ರೀ ಚೈತನ್ಯ ಮಹಾಪ್ರಭು ಮುಂಚಿತವಾಗಿ ಶ್ರೀ ಅದ್ವೈತ ಆಚಾರ್ಯ ಅವರು ಬಂದಿದ್ರು, ಅವತರಿಸಿದ್ರು. ಅವರು ಹಿಂದೆ ನಾವು ಲಾಸ್ಟ್ ಅವರು ಅವರು ಹೇಳ್ತಾರೆ, ವಿಶೇಷವಾಗಿ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡಿ, ನೀವು ಬರಬೇಕು, ಸದ್ಯದಲ್ಲಿ ನೀವು ಅವತರಿಸಬೇಕು. ಸಮಯ ಇದೆ ಶಾಸ್ತ್ರದಲ್ಲಿ ಭಗವಂತನ ಅವತರಿಸ್ತಾರೆ, ಆದರೂ ಕೂಡ ಭಕ್ತರು ಅದಕ್ಕೆ ಭಗವಂತ ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಭಗವಂತ ಅವತರಿಸ್ತಾರೆ. ಈಗ ನಮಗೆ ಎಷ್ಟು ಚಾಯ್ಸ್ ಇದೆ, ಇವಾಗ ಹೇಳ್ಬೇಕಂದ್ರೆ ನಡೀತಾ ಇದೆ, ಭಜನೆ ಮಾಡ್ತಾ ಇದ್ದಾರೆ. ಸೊ ನಾವು ತುಂಬ ಚಿಕ್ಕ ಜೀವಿ, ಅಲ್ಪ ಜೀವಿ, ಆದರೆ ಕ್ಲಾಸ್ ನಾನು ಕೊಡಬೇಕು ಅಂತ ಹೇಳಿದ್ರು. ಸೊ ನಾನು ಬಂದರನ್ನ ಆಹ್ವಾನಿಸಿದ್ರು, ಭಗವಂತ ಬನ್ನಿ ನೀವು, ಸಮಯ ಆಯ್ತು ಕ್ಲಾಸ್. ಇವಾಗ ನಾನು ಏನೋ ಕಾರಣ ಬರ್ದೇ ಇರ್ಬೋದು, ಇದೇನೋ ಕೆಲಸ ಅಂತ ಇಲ್ಲ, ಅಲ್ಪ ಜೀವಿಗೆ ನಮಗೆ ಅಷ್ಟು ಚಾಯ್ಸ್ ಇರುವಾಗ ಭಗವಂತನಿಗೆ ಎಷ್ಟು ಚಾಯ್ಸ್ ಇದೆ. ಯಾಕೆ ನಾನು ಭಗವಂತನ ಶಾಸ್ತ್ರದ ಪ್ರಕಾರ ಬರ್ತಾರೆ, ಅವ್ರ ಶಾಸ್ತ್ರ ಅವರೇ ಕೊಟ್ಟಿರೋದು, ಆದರೂ ಕೂಡ ಹೇಳ್ತಾರೆ ಅವರ ಭಕ್ತರು ತುಂಬ ಒಂದು ಪ್ರಾಮಾಣಿಕವಾಗಿ, ತುಂಬ ಸಿನ್ಸಿಯರ್ ಆಗಿ ಅವರು ಭಗವಂತನಿಗೆ ಇದು ಮಾಡ್ತಾರೆ. ಸೊ ವಿಶೇಷ ಚೈತನ್ಯ ಸಮಯ ಶಾಸ್ತ್ರ ಪ್ರಕಾರ ಇದೆ, ಆದರೂ ಕೂಡ ಶ್ರೀ ಅದ್ವೈತ ಆಚಾರ್ಯರು ಅವರು ತುಂಬಾ ಅವರ ಸಾಲಿಗ್ರಾಮ ಕೃಷ್ಣನಿಗೆ ಅವರು ಗಂಗಾಜಲದಿಂದ ಅಭಿಷೇಕ ಮಾಡ್ತಾ, ತುಳಸಿ ದಳಗಳು ಅರ್ಪಣೆ ಮಾಡ್ತಾ ಅವರು ಭಗವಂತನ ಪ್ರಾರ್ಥನೆ ಮಾಡಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭು ಒಂದ್ಸಲ ಹೇಳ್ತಾರೆ ಅದ್ವೈತಾಚಾರ್ಯರಿಗೆ, ನಾನು ಯಾಕಂದ್ರೆ ಕೃಷ್ಣ ಮತ್ತೆ ಎಲ್ಲ ಅವರ ವಿಸ್ತರಣೆಗಳು ಒಂದೇ. ಸೊ ಹೇಳ್ತಾರೆ ಅದ್ವೈತಾಚಾರ್ಯರಿಗೆ, ನಾನು ಮಲಗಿದ್ದೆ ಯೋಗ ನಿದ್ರ, ಕ್ಷೀರೋದಕ ಶಾಹಿ ವಿಷ್ಣು ಆ ರೂಪದಲ್ಲಿ ಭಗವಂತನು ಆ ಕ್ಷೀರ ಸಮುದ್ರದ ಇದರಲ್ಲಿ ಮಲಗಿರ್ತಾನೆ ಯಾವಾಗ. ಆದರೆ ಅದ್ವೈತಾಚಾರ್ಯರು ಎಷ್ಟು ಜೋರಾಗಿ ಕೂಗಿದ್ದು ಅಂದ್ರೆ, ನಾನು ಅಲ್ಲಿ ನನ್ನ ಇದೇ ಆಸೆಗೆ ಅಲ್ಲಿ ಅಲಗಾಡಿ ನಾನು ಬರಬೇಕಾಯ್ತು. ಅಂದರೆ ಅಷ್ಟು ರೀತಿಯಲ್ಲಿ ಇವರು ಕೂಗು, ಇವರು ಪ್ರಾರ್ಥನೆ, ಪ್ರಾಮಾಣಿಕ ಪ್ರಾರ್ಥನೆ ಅವರು ಅದನ್ನು ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಬರೋ ಸಮಯದಲ್ಲಿ ಚಂದ್ರಗ್ರಹಣ ಆಗುತ್ತೆ. ಚಂದ್ರಗ್ರಹಣ ಆದಾಗ ಭಕ್ತರೆಲ್ಲರೂ ನದಿಯಲ್ಲಿ ಸ್ನಾನ ಮಾಡೋದು, ಆಮೇಲೆ ಭಗವಂತ ನಾಮವನ್ನು ಹೇಳೋದು ಇರುತ್ತೆ. ಹೀಗೆ ನವದ್ವೀಪ, ಪರ್ಟಿಕ್ಯುಲರ್ ನವದ್ವೀಪ ಅಂದರೆ ಅದು ಗಂಗಾ ಜಲದಲ್ಲೇ ಎಲ್ಲ ಭಕ್ತರು ಸೇರಿ ಆ ಸಮಯದಲ್ಲಿ ಆ ಗಂಗಾ ನದಿಯಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ. ಮತ್ತೆ ಹರೇ ಕೃಷ್ಣ ಮಹಾಮಂತ್ರನು ತುಂಬ ಜೋರಾಗಿ ಸಂಕೀರ್ತನೆ. ಸೊ ಹೇಳ್ತಾರೆ, ಈ ಮಹಾಮಂತ್ರನು ಹಾಗೆ ಇದೆ, ಶಾಸ್ತ್ರದಲ್ಲಿ ಇದೆ ಇದು, ಆದರೂ ಕೂಡ ಮುಂಚಿನಾಗೆ ಆಗಿ ಸಂಕೀರ್ತನೆ ಪ್ರಾರಂಭ ಮಾಡಿದ್ದು ಚೈತನ್ಯ ಮಹಾಪ್ರಭು ಜನ್ಮದಿಂದಾನೇ ಸ್ಟಾರ್ಟ್. ಹೇಳ್ತಾರೆ ಚೈತನ್ಯ ಮಹಾಪ್ರಭು 13 ತಿಂಗಳು ತಾಯಿಯ ಗರ್ಭದಲ್ಲಿ, ಸಾಧಾರಣವಾಗಿ 9 months, ಈಗ 9 ತಿಂಗಳಲ್ಲಿ ತಾಯಿಯ ಗರ್ಭದಲ್ಲಿರೋದು. ಅದು ಚೈತನ್ಯ ಮಹಾಪ್ರಭು 13 ತಿಂಗಳು ಅವರು ತಾಯಿಯ ಹುಟ್ಟೋ ಮುಂಚೆ ಜನವರಿ ಅವಾಗ ಯಾವಾಗಲೂ ಅವರು 1 ವರ್ಷದಿಂದ ಪ್ರವೇಶ ಕೊಡ್ತಾರೆ. ಹೇಳ್ತಾರೆ ತಂದೆ ಇದರಿಂದ ತಾಯಿ ತಂದೆ ತಾಯಿ ಇರುತ್ತೆ ಅಂತ. ಅದು 13 ತಿಂಗಳವರೆಗೂ ಅವರು ತಾಯಿ ಗರ್ಭದಲ್ಲಿ ಇದೆ. ಮತ್ತೆ ಫಾಲ್ಗುಣಿ ಪೂರ್ಣಿಮದಲ್ಲಿ ಚೈತನ್ಯ ಮಹಾಪ್ರಭು ಸೊ ಅವ್ರು ಹುಟ್ಟೋದು ಸಮಯದಲ್ಲಿ ಅವ್ರು ಹುಟ್ಟೋದು ಅಲ್ಲೇ ನೀವು ಮಾಯಪುರದಲ್ಲಿ ನೋಡ್ಬೋದು, ಬೇವಿನ ಮರ ಇದೆ, ನೀಮ್ ಟ್ರೀ. ಸೊ ಹಾಗಾಗಿ ಅವ್ರ ತಾಯಿಯವರಿಗೆ ನಿಮಾಯ್ ಅಂತ ಇನ್ನೊಂದು ಹೆಸರು. ಚೈತನ್ಯ ಮಹಾಪ್ರಭು ಚಿಕ್ಕ ಮಗುವಾಗಿದ್ದಾಗ ಅವ್ರ ಹೆಸರು ನಿಮಾಯ್. ಮತ್ತೆ ಅವರು ನಿಮಾಯ್ ಪಂಡಿತ್, ಅವರು ತುಂಬಾ ವಿದ್ವತ್ ನಿಮಾಯ್ ಪಂಡಿತ್. ಸೊ ಆ ಸಮಯಕ್ಕೆ ಅವರು ಹುಟ್ಟಿದ ಮೇಲೆ ಅದ್ವೈತಾಚಾರ್ಯರ ಹೆಂಡತಿ, ಅದ್ವೈತಾಚಾರ್ಯರ ಹೆಂಡತಿ ಸೀತಾದೇವಿ. ಸೊ ಅವರು ಅದ್ವೈತಾಚಾರ್ಯರು ಕೂಡ ಸಮಾಧಾನ. ಸೊ ಅವರು ಬಂದಾಗ ನೋಡ್ತಾರೆ, ಶಾಸ್ತ್ರದ ಪ್ರಕಾರ ಕೃಷ್ಣನ ವರ್ಣನೆ ಏನಿದೆ, ಏನ್ ಲಕ್ಷಣಗಳಿದೆ ಎಲ್ಲ ಮಗುವಲ್ಲಿದೆ. ಚೈತನ್ಯ ಮಗುವಾಗಿರುವ ನಿಮ್ಮ ಎಲ್ಲ ಕೂಡ ಇದೆ, ಕೇವಲ ಮೈ ಬಣ್ಣ ಮಾತ್ರ ಬೇರೆ. ಕೃಷ್ಣನ ಬಣ್ಣ ಮೇಘಶ್ಯಾಮ ಬ್ಲೂ ಕಲರ್, ಚೈತನ್ಯ ಮಗು ಬಣ್ಣ ಗೋಲ್ಡನ್ ಕಲರ್, ಬಂಗಾರದ ಬಣ್ಣ. ಸೊ ನಂತರ ಅವರ ಜನ್ಮ ಆಗುತ್ತೆ. ಮತ್ತೆ ಅವರ ಹೆಸರು ಹಿಮಾಯ ಅಂತ ಹೇಳ್ತಾರೆ. ಆಮೇಲೆ ಅವರು ಇನ್ನೊಂದು ಹೆಸರು ವಿಶ್ವಾಂಬರ ಅಂತ ಹೇಳ್ತಾರೆ. ಭಗವಂತ ಇನ್ನೊಂದು ಹೆಸರು ವಿಶ್ವಾಂಬರ. ವಿಶ್ವಾಂಬರ ಅಂದ್ರೆ ಎಲ್ಲ ಸರ್ವ ವಿಶ್ವವನ್ನು ಪಾಲನೆ ಮಾಡೋದು, ಮೇಂಟೈನ್ ವಿಶ್ವಾಂಬರ. ಚೈತನ್ಯ ಅಂದ್ರೆ ಎಲ್ಲ ಆಕ್ಚುಲಿ ನಮ್ಮ ನಿಜವಾದ ಜೀವ ನಮ್ಮದು ಕೃಷ್ಣನೇ ಮೂಲ. ಸೊ ಅವನ ಇದರಿಂದ ನಾವು ಅಂಶವಾಗಿ ನಮಗೆ ಜೀವ ಇದೆ, ನಿಜವಾದ ಚೈತನ್ಯ ಅವನು. ಚೈತನ್ಯ ಸತ್ತ ಕೆಲವು ಹೆಸರುಗಳು ಕೂಡ ಅವಾಗೆ ಕೊಡ್ತಾರೆ. ಚೈತನ್ಯ ಮಹಾಪ್ರಭು
वो अद्वैताचार्य का प्रामाणिक प्रार्थना से भगवान पैदा हुए और शास्त्र में लिखा है भगवान श्री कृष्ण कलयुग में भक्त रूप में आएंगे, भक्त रूप में वो आके वो आपको उद्धार करेंगे। और चैतन्य महाप्रभु श्री कृष्ण चैतन्य हरे कृष्ण 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 हरे 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 राम ರಾಮ ರಾಮ ಕೆಲವು ಅವರ ಲೀಲೆಗಳಲ್ಲಿ ಹೇಳ್ತಾರೆ, ಚಿಕ್ಕ ಮಗುವಾಗಿದ್ದಾಗ ಮಕ್ಕಳಂದ್ರೆ ಅಳ್ತಾರೆ, ಸಹಜ. ಚೈತನ್ಯ ಮಹಾಪ್ರಭು ಹಾಗೆ ನೆರೆಹೊರೆಯ ಮಕ್ಕಳು ಎಲ್ಲ ಸೇರಿ ಮಕ್ಕಳು ಅಂದ್ರೆ ಏನಾದ್ರು ತೀಟೆ ಮಾಡ್ತಾರೆ, ಅವರಿಗೆ ಹಿಂಡೋದು ಇನ್ನೊಂದು ಮಾಡೋದು. ಸೊ ಮಗು ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾ ಇರುತ್ತೆ, ಅಳ್ತಾ ಇದ್ರು. ನಂತರ ಎಷ್ಟೊಂದು ಅಳ್ತಾ ಇದ್ರೆ ನಿಲ್ಲಿಸೋದಿಲ್ಲ ಅಳೋದು. चैतन्य महाप्रभु होते रहते हैं, बच्चे के टाइम में कोई उसके आजू बाजू कुछ करते हैं और रोने लगते हैं। फिर उसका क्या कैसे उसको स्टॉप करना, जब वो हरे कृष्ण बोलने लगते हैं, हरि हरि या हरे कृष्ण 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 हरे 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 राम राम राम, जब वो स्टार्ट करने लगते हैं चैतन्य महाप्रभु रोने स्टॉप करेंगे, अड़ोದು ತಕ್ಷಣ ನಿಲ್ಲಿಸ್ಬಿಡ್ತಾರೆ. हरे कृष्ण ಹೇಳಿದ್ರೆ ಮತ್ತೆ हरे कृष्ण स्टॉप ಮಾಡಿದ್ರೆ ಮತ್ತೆ अड़ो स्टार्ट. जब हरे कृष्ण बोलने का स्टॉप कर देंगे, चैतन्य महाप्रभु छोटा बच्चा 6 महीना या 1 साल ऐसे, तो फिर रोने लगेंगे. जब हरे कृष्ण कोई बोलेंगे तब वो स्टॉप करेंगे, नहीं तो रोएंगे, क्योंकि चैतन्य महाप्रभु आए हैं हमको हरे कृष्ण मंत्र हम जब करना है वो करना है. कृष्ण ने बोला गीता में, क्या बोला, सर्वधर्मान् परित्यज्य मामेकं शरणं व्रज अहं त्वां सर्वपापेभ्यो मोक्षयिष्ये मा शुचः. ಕೃಷ್ಣ ಹೇಳೋದು, ನೀವು ನನ್ನನ್ನು ಮೊದಲು ಶರಣಾಗತಿಯಾಗಿ ಮತ್ತೆ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ, ನಿಮ್ಮನ್ನು ಉದ್ಧರಿಸಿ. कृष्ण का ये है, पहले वो कंडीशन देता है कृष्ण, क्योंकि वो भगवान है, पूर्ण पुरुष का भगवान है, उनका ऑटोमेटिकली अथॉरिटी है, वो बोल सकता है. पर वो कृष्णा चैतन्य महाप्रभु कहते हैं वो हमको ऐसे ऑर्डर नहीं करते, वो हमको दिखाते हैं कैसे कृष्ण को भक्त बना. तो इसीलिए वो जब बच्चा ही है चैतन्य महाप्रभु, कंटिन्यूसली उस घर उनका घर में हरे कृष्ण चलता है. कोई भी उनका रिलेटिव से नेबर से कोई भी है, तो जब चैतन्य महाप्रभु रोने लगते हैं उसको पता है ये हरे कृष्ण बोलेगा वो रोएगा नहीं बेटा, ये बच्चा नहीं तो हो रहा है रोएगा. तो कंटिन्यूसली हरे कृष्ण बोल रहा लोग. तो ये चैतन्य महाप्रभु का चैतन्ಯ महाप्रभु ಹೀಗೆ ಮಗುವಾಗಿದ್ದಾಗೆ ಇನ್ನೊಮ್ಮೆ ಒಂದು ಲೀಲೆ ಹೇಳ್ತಾರೆ. ಮಗು ಅಂದರೆ ಅವ್ರಿಗೆ ಏನಾದ್ರು ನಾವು ಇದೆಲ್ಲ ಹಾಕ್ತೇವೆ, ಚಿನ್ನದ ಇದು ಸರ ಇದು ಅದೆಲ್ಲ. ಯಾರೋ ಇಬ್ಬರು ಕಳ್ಳರು ಬರ್ತಾರೆ, ಕಳ್ಳರು ಬಂದು ಚೈತನ್ಯ ಮಹಾಪ್ರಭು ಚೈತನ್ಯ ಮಹಾಪ್ರಭುನ ಅವರು ಅಪಹರಿಸ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಅವ್ರ ಹೆಗಲ ಮೇಲೆ ಇದ್ದಾರೆ. ಸೊ ಅವ್ರು ಎಲ್ಲೋದ್ರೂ ಕೂಡ ಯಾರೋ ಬರ್ತಾರೆ, ಯಾರೋ ಜನರು ಬರ್ತಾರೆ, ಇನ್ನೇನೋ ಒಂದು ಸೌಂಡ್ ಬರುತ್ತೆ. ಸೊ ಅವರು ಎಲ್ಲೂ ಕೂಡ ಅವ್ರಿಗೇನು ಉದ್ದೇಶ ಏನೋ ಚೈತನ್ಯ ಮಹಾಪ್ರಭು ಮೇಲೆ ಮತ್ತೆ ಮಗು ಮೇಲೆ ಹಾಕಿರೋ ಎಲ್ಲ ಆಭರಣಗಳು ಒಡವೆಗಳೆಲ್ಲ ಕತ್ಕೊಂಡು ಹೋಗ್ಬೇಕು. ಎಲ್ಲರೂ ಕೂಡ ಜನರಿದ್ದಾರೆ. ಸೊ ಅವ್ರು ಸುತ್ತಿ ಆಲ್ಮೋಸ್ಟ್ ಒಂದು ಗಂಟೆ ಕಾಲ ಒಂದು ಗಂಟೆ ಕಾಲ ನಂತರ ಕೊನೆಗೆ ಅವ್ರು ಅವ್ರ ಮನೆ ಮುಂದೆನೆ ಬರ್ತಾರೆ. ಅವತ್ತೇ ನೋಡ್ತಾರೆ, ಓ ಮತ್ತೆ ಭಯ ಆಗಿ ಮಗುನ ಬಿಟ್ಟು. ಸೊ ಏನಿಲ್ಲ, ಚೈತನ್ಯ ಮಹಾಪ್ರಭು ಅವ್ರ ಮೇಲೆ ಒಂದು ಜಾಯರ್ ಆಯಿತು. दिला बोलते हैं बचपन में चैतन्य महाप्रभु का बहुत हमारे बहुत सारा गोल्डन जाले थे, गोल्ड चेन थे. तो कोई दो चोर आए तो ये बच्चा को लेके गए, पर उसको लेना है तो लेने के देखते कहीं भी जाओ लोग, और वो घूमते 1 घंटा के बाद फिर आए, उसके घर के सामने ही आ गए. तो उसको पूरा घर के लोग लगे हुए, कहाँ मेरा बच्चा बच्चा घर के सामने ही आ गए. ಹೀಗೆ ಅವರದೆಲ್ಲ ತಂದೆ ತಾಯಿ ಎಲ್ಲ ಹುಡುಕಿ 1 ಗಂಟೆ ನಂತರ ಮಗುನ ಅಲ್ಲೇ ಕಳ್ಳರು ಅಲ್ಲೇ ಬಿಟ್ಟು ಆಮೇಲೆ ಇನ್ನೊಂದ್ಸಲ ಒಂದು ಹಾವು ಬರುತ್ತೆ. ಹಾವು ಬಂದಾಗ ಮಗು ಆಟ ಆಡ್ತಾ ಇದೆ ಅದು ಹಾವು ಜೊತೆಗೆ. ಎಲ್ಲರಿಗೂ ಮನೆಯವ್ರಿಗೆಲ್ಲ ಭಯ, ಏನಾಯ್ತು ಅಂತ ಎಷ್ಟೋ. ಆಮೇಲೆ ಮಗು ಬಿಟ್ಟು ಚೈತನ್ಯ ಮಹಾಪ್ರಭು ಭಯ ಇಲ್ಲ, ಮಗು ಭಯ ಇಲ್ಲ. ಯಾಕಂದ್ರೆ ಆಕ್ಚುಲಿ ಅದು
ಹಾವು ಸಾಧಾರಣ ಹಾವನ್ನ ಅನಂತಶೇಷ. ಅನಂತಶೇಷ ಭಗವಂತನ ನಿತ್ಯ ಸೇವಕರು, ಅವರ ವಿಸ್ತರಣೆ ಅವರೊಂದಿಗೆ ಅದು ನಡೆಯುತ್ತೆ. एक और बात होते हैं, एक सांप आ गया, सांप के साथ चेतन बाबू खेल रहे बच्चा, तो सबको बहुत डर आ गया, क्या हो रहा है क्या हो रहा है, पर कुछ ऑर्डिनरी सांप नहीं, वो क्या साक्षात अनंत शेष है। तो ऐसे बहुत सारा लीला है। ಇನ್ಯಾವುದು ಚೇತನ್ ಬಾಬು ಲೀಲೆಗಳು ಮಗುವಾಗಿದ್ದಾರೆ. ಒಂದು ಇದೆ ಹೇಳಿದೆ, ಎಲ್ಲರೂ ಇನ್ನೊಂದು ಹೇಳಿದೆ, ಕಂಟಿನ್ಯೂಸ್ ಅವ್ರ ಮನೇಲಿ ಹರಿನಾಮ, ಇಲ್ಲ ಅಂದ್ರೆ ಹೊರಳೋದು ಅಂತಾನೆ. ಅಲ್ಲಿ ಇನ್ನೊಂದ್ಸಲ ಯಾರೋ ಒಬ್ಬ ಜ್ಯೋತಿಷ್ಯರು ಬರ್ತಾರೆ, ಸರ್ವಜ್ಞ ಅಂತ ಅವ್ರ ಹೆಸರು, ಅಸ್ಟ್ರಾಲಜರ್. ಅವ್ರು ಬಂದು ಚೈತನ್ಯ ಮಹಾಪ್ರಭು ಅದು ಅಲ್ಲಿದೆಯಲ್ಲ ಸ್ವಲ್ಪ ದೊಡ್ಡವರಾಗ ಚೈತನ್ಯ ಮಹಾಪ್ರಭು ಕೈಯಲ್ಲಿ ತೋರಿಸ್ತಾರೆ ಎಲ್ಲ. ಅವರು ಜ್ಯೋತಿಷ್ಯ ಅವರು ಲೆಕ್ಕ ಮಾಡ್ತಾರೆ. ಆಮೇಲೆ ಅವ್ರಿಗೆ ಅವರ ದಿವ್ಯ ದೃಶ್ಯ ಗೊತ್ತಾಗುತ್ತೆ, ಇದು ಸಾಕ್ಷಾತ್ ನಾರಾಯಣನೇ ಅಂತ ಸರ್ವಜ್ಞ ಜ್ಯೋತಿಷ್ಯ. ಮತ್ತೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆದ್ರೆ ಯಾರಿಗೂ ಹೇಳ್ಬೇಡ ನೀವು, ನನ್ನ ಅವತಾರ ಅದಕ್ಕೆಲ್ಲ ಯಾರು ಹೇಳ್ಬೇಡ. ಆಮೇಲೆ ಇನ್ನೊಂದು ಇದು ಅವರು ತಾಯಿ ಜೊತೆಗೆ ಅವರು ಮಣ್ಣಿನ ಇದನ್ನು ಮಡಿಕೆ ಮೇಲೆ ಕೊಡ್ತಾರೆ. ಸೊ ಮಣ್ಣಿನ ಇದ್ರ ಮೇಲೆ ಪಾಟ್ಸ್, ಮಡ್ ಪಾಟ್ಸ್ ನಾವೇನು ಮಾಡ್ತೇವೆ, ದೇವರಿಗೆ ಅಭಿಷೇಕ ಎಲ್ಲ ಮಾಡ್ತೇವೆ ಮಡಿಕೆಗಳಲ್ಲಿ. ಸೊ ಮಡಿಕೆಯಲ್ಲಿ ಮಾಡಿದ್ಮೇಲೆ, ಇಲ್ಲಾಂದ್ರೆ ಆ ಥರ ಮಡಿಕೆಯಲ್ಲಿ ಮಾಡೋದು ಸಾಮಾನು ಪದಾರ್ಥ ಒಂದ್ಸಲ ಉಪಯೋಗಿಸೋದು ಅಷ್ಟೇ ಅಲ್ವಾ, ಮತ್ತೆ ಅದನ್ನು ನಾವು ಉಪಯೋಗಿಸ್ತೀವಿ, ದೇವರಿಗೆ ಪಟ್ಟಿದ್ದು ಉಪಯೋಗಿಸೋದಿಲ್ಲ, ದೇವರಿಗೆ ನೈವೇದ್ಯ ಮಾಡೋದನ್ನು ಮಾಡೋದು. ಸೊ ಚೈತನ್ಯ ಮಹಾಪ್ರಭು ಅದ್ರ ಮೇಲೆ ಬಿಸಾಡಿರುವ ಮಡಿಕೆಗಳ ಮೇಲೆ ಮಗುವಾಗಿ ಅವರು ಅಲ್ಲೇ ಕೂತ್ಕೊಂಡಿರ್ತಾರೆ. ಸೊ ಅವ್ರ ತಾಯಿ ಹೇಳ್ತಾರೆ, ಅದು ಶುದ್ಧವಾದ ಇದು. ಅವಾಗ ಏನ್ ಹೇಳ್ತಾರೆ ಮಗು, ಇಲ್ಲ ಏನಿಲ್ಲ, ಎಲ್ಲ ಒಂದೇ, ಎಲ್ಲ ಮಣ್ಣಿಂದನೇ ಬರ್ತಾ ಇದೆ, ಮತ್ತೆ ಮಣ್ಣಿಗೆ ಹೋಗುತ್ತೆ. ಮಾಯವಾದ, ಆಕ್ಚುಲಿ ಚೈತನ್ಯ ಮಹಾಪ್ರಭು ಮಾಯವಾದ ಇದನ್ನ ಹೇಳ್ತಾರೆ, ಎಲ್ಲವೂ ಒಂದೇ ಆ ರೀತಿಯಲ್ಲಿ. ಆದ್ರೆ ತಾಯಿ ಹೇಳ್ತಾರೆ, ಇಲ್ಲ ಇಲ್ಲ, ಎಲ್ಲವೂ ಒಂದೇ ಇದ್ರೂ ಅದರ ಬದಲಾವಣೆ ಆದಾಗ ಅದಕ್ಕೆ ಒಂದೊಂದು ಕಾರ್ಯಗಳಿರ್ತದೆ. ಅದು ಮಡಕೆಯಾಗಿದ್ದಾಗ ಒಂದಿಲ್ಲ, ಮಡಕೆಯಾಗಿ ಮಾಡಿದಾಗ ಅದನ್ನ ನಾವು ನೀರು ತುಂಬಿಸ್ಬೋದು, ಇಲ್ಲ ನಾವು ತಟ್ಟೆ ರೀತಿಯಲ್ಲಿ ಮಾಡಿದಾಗ ನೀರು ತುಂಬಿಸಕ್ಕಾಗಲ್ಲ, ನೀರು ಹರಿದು ಆಗ ನಾವು ಅದನ್ನ ಇನ್ನೊಂದು ಪ್ರಯೋಜನಕ್ಕೆ ಉಪಯೋಗಿಸ್ತೇವೆ. ಸೊ ಮೂಲ ಒಂದೇ ಆದ್ರೂ ಕೂಡ ಅದು ಬದಲಾವಣೆ ಆದಾಗ ಅದರ ಬೇರೆ ಬೇರೆ ಉಪಯೋಗ. ಹಾಗೆ ಇದು ಟ್ರಾನ್ಸ್ಫಾರ್ಮೇಶನ್ ಅಂಡ್ ಇದು ಹೇಳ್ತಾರೆ. ಸೊ ಎಲ್ಲವೂ ಭಗವಂತನಿಂದಲೇ ಬರುತ್ತೆ, ಆದ್ರೆ ಭಗವಂತನು ಅವರ ರೂಪದಲ್ಲಿ ಅವನು ಇರ್ತಾನೆ ಮೂಲವಾಗಿ. ನಾವೆಲ್ಲರೂ ಅವನಿಂದ ಬಂದು ನಾವು ಪ್ರತ್ಯೇಕವಾಗಿ ಅಚಿಂತ್ಯ ಭೇದ ಅಭೇದ ಹೇಳ್ತಾರೆ. ಎಲ್ಲವೂ ಭಗವಂತನೇ, ಎಲ್ಲವೂ ಸೂರ್ಯ ಕಿರಣಗಳು, ಸೂರ್ಯ ಶಕ್ತಿಯೇ. ಅದು ಕೂಡ ಸೂರ್ಯ ಶಕ್ತಿ, ಸೂರ್ಯ ಬೇರೆ, ಅದರ ಬೇರೆ ಇದು ಅದು ಮಗಳು, ಅದರ ಶಕ್ತಿ ಅದರ ಅಧೀನ. ಎಲ್ಲವೂ ಒಂದೇ ಅಂತ ಹೇಳ್ಬಿಟ್ಟು ನಾವು ಎಲ್ಲವೂ ದೇವರು, ಎಲ್ಲವೂ ದೇವರ ಶಕ್ತಿ. ದೇವರು ಇದನ್ನೆಲ್ಲ ಪಡೆದ ವ್ಯಕ್ತಿ, ಸಪ್ರೇಟ್ ಒಂದು ಅಸ್ತಿತ್ವ ಭಗವಂತ, ಆ ಭಗವಂತನ ಅಂಶ. ಅದಕ್ಕೆ ಮತ್ತೆ ಚಿಕ್ಕ ಇದು ಶಾಲೆಗೆ ಚೈತನ್ಯ ಮಹಾಪ್ರಭು ಹೋದಾಗ ತುಂಬ ಕೆಲವು ವರ್ಷಗಳೇ ಎಲ್ಲವನ್ನು ಕಲ್ತ್ಬಿಟ್ಟು ನಂತರ ಅವರೇ ಓದ್ಕೊಂಡು ಅವರೇ ಸೆಲ್ಫ್ ಸ್ಟಡಿ, ಅವರೇನು ಕಂಟಿನ್ಯೂ ಮಾಡೋದಿಲ್ಲ ಸ್ಟಡೀಸ್. ಆಮೇಲೆ ಅವರು ಚಿಕ್ಕ ಮಗುವಾಗಿದ್ದಾಗ ಶಾಲೆಗೆ ಹೋಗ್ತಾ ದಾರಿಯಲ್ಲಿ ಗಂಗಾ ನದಿ ತೀರದಲ್ಲಿ ಅಲ್ಲಿ ಎಷ್ಟೋ ಬ್ರಾಹ್ಮಣರು ಸ್ನಾನ ಮಾಡ್ತಾ ಇರ್ತಾರೆ. ಸೊ ಚೈತನ್ಯ ಮಹಾಪ್ರಭು ಸ್ನಾನ ಮಾಡಿ ಬಂದಾಗ ಅವರಿಗೆ ಅಲ್ಲಿರೋ ಮಣ್ಣನ್ನು ಹಾಕೋದು ಇಲ್ಲ, ಅವ್ರ ಅಶುದ್ಧ ಮಾಡೋದು, ಮತ್ತೆ ಅವರು ಸ್ನಾನ ಮಾಡಬೇಕಾಗುತ್ತೆ. ಅಥವಾ ಅವ್ರು ಸ್ನಾನ ಮಾಡಿ ಮತ್ತೆ ಮಾಡಿ ಬರ್ತಾರೆ, ಮತ್ತೆ ಚೈತನ್ಯ ಮಹಾಪ್ರಭು ಅವರಿಗೆ ಅದೇ ರೀತಿ ಇದು ಮಾಡ್ತಾರೆ. ಸೊ ಅವರು ಬಂದು ಇವರಿಗೆ ಕಂಪ್ಲೇಂಟ್, ಯಾರಿಗೆ ಅವ್ರ ತಂದೆಗೆ, ಜಗನ್ನಾಥ ಮಿಶ್ರ ತಂದೆ, ನಿಮ್ಮ ಮಗುನ ಸರಿಯಾಗಿ ಬೆಳೆಸಿ ಈ ರೀತಿ ಇದು ಮಾಡ್ತಾರೆ ಅಂದ್ರೆ ಚೈತನ್ಯ ಮಹಾಪ್ರಭು ತಕ್ಷಣ ಶಾಲೆಯಿಂದ ಬಂದಾಗೆ ಅವರ ಎಲ್ಲ ಪುಸ್ತಕಗಳು ಎಲ್ಲವೂ ತಗೊಂಡ್ ಬರ್ತಾ ಇದ್ದಾರೆ. ಮತ್ತೆ ಕೇಳಿದ್ರೆ ಇಲ್ಲ, ನಾವು ಇವಾಗ ಶಾಲೆಯಿಂದ ಬರ್ತಾ ಇದ್ದೀವಿ.
ಸೊ ಇವರು ಮತ್ತೆ ಕಂಪ್ಲೇಂಟ್ ಮಾಡಿದ್ದು ಅಂದ್ರೆ ಚೈತನ್ಯ ಮಹಾಪ್ರಭು ಭಗವಂತನು ಹೇಗೆ ಕೂಡ ಅಲ್ಲಿ ಶಾಲೆಗೆ ಹೋಗಿ ಬರ್ಬೋದು, ಇದು ಕೂಡ ಅವರು ಇಲ್ಲಿ ಮಾಡ್ತಾ ಇದ್ರು. ಭಗವಂತನ ವಿಸ್ತರಣೆಗಳ ಮೂಲಕ ಅವ್ರು ಕೂಡ ಮಾಡ್ಬೋದು. ಆಮೇಲೆ ಒಂದು ಸಲ ಚೈತನ್ಯ ಮಹಾಪ್ರಭು ಅಲ್ಲಿ ಅದೇ ನದಿ ಗಂಗಾ ನದಿ ದಡದಲ್ಲಿ ಇವರು ಯಾರೋ ತರುಣಿಯರು ಯುವಕಿಯರು ಅವರು ಪಾರ್ವತಿಗೆ ಪೂಜೆ ಮಾಡ್ತಾ ಇರ್ತಾರೆ. ಅವ್ರು ಹೇಳೋದು, ನೀವೆಲ್ಲವೂ ನೈವೇದ್ಯ ಕೊಡ್ತಾರೆ, ನನಗೆ ಕೊಡಿ ನನಗೆ. ಸೊ ಅವಾಗ ಅವರು ನಿಮಗೆ ಕೊಡೋದು, ನಾವು ಈಗ ದೇವಿ ಪೂಜೆ ಮಾಡ್ತಾ ಇದ್ದೀವಿ. ಯಾಕೆ ಪೂಜೆ ಮಾಡ್ತಾ ಇರೋದು ಅಂದ್ರೆ ನಾವು ಒಳ್ಳೆ ಪತಿ, ಒಳ್ಳೆ ಗಂಡನನ್ನು ಪಡಿಲಿಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಸೊ ಚೈತನ್ಯ ಮಗುವಾಗಿ ಅವ್ರು ಹೇಳೋದು, ಅವರು ನನ್ನ ಸೇವಕಿಯೇ, ನನ್ನ ದಾಸಿಗೆ. ಸೊ ನೀವು ನನಗೆ ಕೊಡಿ, ನಿಮಗೆ ನಾನು ಆಶೀರ್ವದಿಸ್ತೇನೆ. ನಿಮ್ಗೆ ಎಷ್ಟು ಬೇಕು, ನಿಮ್ಗೆ ಎಷ್ಟು ಮಕ್ಕಳು, 12 ಮಕ್ಕಳು ಬೇಕು, ಇಲ್ಲ ಬೇಕು, ಹೆಂಗಸರಿಗೆ ಹೆಚ್ಚು ಮಕ್ಕಳು ಬೇಕು ಅಂತ ಆಸೆ ಇರುತ್ತೆ, ಇನ್ನೊಂದು ರೀತಿ ಇರುತ್ತೆ. ನೀವು ಒಳ್ಳೆ ತರುಣರಾದ ಒಬ್ಬ ಗಂಡ ಸಿಗ್ತಾರೆ ಅಂತ ಆಶೀರ್ವದಿಸ್ತಾ ಇದ್ದಾರೆ. ಸೊ ಎಷ್ಟೋ ಜನ ಭಯದಿಂದನೂ ಇನ್ನೊಂದು ರೀತಿಯ ಚೈತನ್ಯ ಮಹಾಪ್ರಭುಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಕೆಲವು ಜನ ಯಾರಾದ್ರೂ ಮಾಡಲಿಲ್ಲ ಅಂದ್ರೆ ಚೈತನ್ಯ ಮಹಾಪ್ರಭು, ಇಲ್ಲ ನಿಮಗೆ ಶಾಪ ಅಂದ್ರೆ ತುಂಬಾ ವೃದ್ಧ ಇವರು ನಿಮ್ ಗಂಡ ಸಿಗ್ತಾರೆ ನಿಮಗೆ, ಆಗಲೇ ಅವ್ರಿಗಾಗಲೇ ಎಷ್ಟೋ ಮಕ್ಕಳಿದ್ದಾರೆ ಅವ್ರಿಗೆ. ಆ ರೀತಿಯಲ್ಲಿ ಭಗವಂತನ ಬಹಳ ಲೀಲೆಗಳು. ನಾಳೆ ಡ್ರಾಮಾ ಕೂಡ ಇರುತ್ತೆ, ಬಹಳ ಲೀಲೆಗಳು ಎಲ್ಲ ಪ್ಲಾನ್ ಮಾಡಿದ್ದಾರೆ, ಕಟ್ಟಿಸಲ ಕಡೆ ಮಾಡ್ತಾ ಇದ್ದಾರೆ. ಸೊ ಸಂಜೆ 4 ಗಂಟೆಗೆ ಶುರು ಆಗುತ್ತೆ ಕಾರ್ಯಕ್ರಮ. 4 ಗಂಟೆಗೆ ಭಕ್ತರ ಭರತನಾಟ್ಯ ಮಾಡ್ತಾ ಇದೆ. ನಂತರ ಬಹಳ ಡ್ರಾಮಾ ಚೈತನ್ಯ ಲೀಲೆದು ಬಹಳ ನಾಟಕ ಅದೇ ಕಾರ್ಯಕ್ರಮ. ಮತ್ತೆ ಸಂಜೆ ಒಂದು ಆಲ್ಮೋಸ್ಟ್ 7 ಗಂಟೆಗೆ ಅಭಿಷೇಕ ಇರುತ್ತೆ, ಅಭಿಷೇಕ ಇರುತ್ತೆ. ನಂತರ ಬಹಳ ಭಕ್ತರು ಬಂದಿದ್ದಾರೆ, ಬೆಂಗಳೂರಿನಿಂದ, ಮುಂಬೈಯಿಂದ, ಬೇರೆ ಹೊರಗಿನೆಲ್ಲ ಬಂದಿದ್ದಾರೆ. ಇನ್ನೊಂದು ಲೀಲೆ ಅಂದರೆ ಜಕಾಯಿ ಮದ ಲೀಲೆ, ಅದು ಲೀಲೆ ಬಗ್ಗೆ. ಚೈತನ್ಯ ಮಹಾಪ್ರಭುಗಳು ನಂತರ ಅವರು ಸನ್ಯಾಸ ಸ್ವೀಕಾರ ಮಾಡಿರೋದಿಲ್ಲ ಅಷ್ಟೊಂದು. ಅದರಿಂದ ಸಂಕೀರ್ತನೆ ಇದು ಪ್ರಚಾರ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ನವನಿಗಳು ಮಾಡಿದಾಗ ಅವರು ಅವರ ಅನುಯಾಯಿಗಳು ಭಕ್ತರನ್ನು ಕಳಿಸ್ತಾ ಇರ್ತಾರೆ. ಕಳಿಸಿ ಎಲ್ಲರಿಗೂ ಜಪಿಸ್ಬೇಕು, ಎಲ್ಲರಿಗೂ ಜಪ ಮಾಡಲಿಕ್ಕೆ ಪ್ರಚಾರ ಮಾಡಬೇಕು. ಸೊ ಇವರು ನಿತ್ಯಾನಂದ ಪ್ರಭು ಮತ್ತು ಹರಿದಾಸ್ ಠಾಕೂರ್ ಇವರಿಬ್ಬರು ಒಂದು ಮಾರ್ಕೆಟಲ್ಲಿ ಹೋಗ್ತಾರೆ. ಹೋದಾಗ ನೋಡ್ತಾರೆ ತುಂಬಾ ಜನ ಸೇರಿದ್ದಾರೆ. ಇನ್ನೊಂದು ಜಗಳ, ಇನ್ನೊಂದು ಗಲಾಟೆ ನಡೀತಾ ಇದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು, ಜಗಾಯ್ ಮಗಾಯ್. ಸೊ ಇವರಿಬ್ಬರು ಹುಟ್ಟಿದ್ದು ಒಳ್ಳೆ ಕುಟುಂಬದಲ್ಲಿ, ಬ್ರಾಹ್ಮಣ ವಂಶ. ಆದರೆ ಎಷ್ಟು ಪತನರಾಗಿರ್ತಾರೆ ಅಂದ್ರೆ ಎಲ್ಲ ಅಭ್ಯಾಸಗಳು ನಾವೇನು ಮಾಡಬಾರ್ದು ಅಂತ ಹೇಳ್ತೇವೆ, ಎಲ್ಲವೂ ಕೂಡ ಅದೇ ಅವರ ದೊಡ್ಡ ಗೂಂಡಾಗಳು ಅಂತ ಹೇಳ್ಬೋದು. ಆ ರೀತಿ ಇರ್ತಾರೆ ಜಗಾಯ್ ಮಗಾಯ್. ಸೊ ಇವರು ಏನ್ ಮಾಡ್ತಾರೆ, ಇದರಲ್ಲಿ ಅದು ಮದ್ಯಪಾನ ಮಾಡಿದ್ಮೇಲೆ ಯಾರಿಗೆ ಕಂಟ್ರೋಲ್ ಇರೋದಿಲ್ಲ, ಅವ್ರು ಏನ್ ಮಾತಾಡ್ತಾರೆ ಏನು ಗೊತ್ತಿಲ್ಲ. ಸೊ ಇವರು ಅಲ್ಲಿ ದೊಡ್ಡ ಇದು ಮಾಡ್ತಾರೆ. ಸೊ ನಿತ್ಯಾನಂದ ಪ್ರಭು ಹರಿದಾಸ್ ದಯವಿಟ್ಟು ಹರೇ ಕೃಷ್ಣ ಮಂತ್ರವನ್ನು ಜಪಿಸಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂತ ಅವರು ನೋಡ್ತಾರೆ. ಸೊ ಅವರು ಹೆಂಡ ಕುಡಿದಿದ್ದಾರೆ ಅವರು. ಸೊ ಕುಡಿದಾಗ ಅವ್ರಿಗೆ ಎಲ್ಲಿ ಅವ್ರು ಮತ್ತೆ ಎಲ್ಲಿದೆ ಅವ್ರಿಗೆ, ಯಾರು ಏನ್ ಮಾತಾಡ್ತಾರೆ, ಯಾರು ಹೇಳ್ತಾರೆ ಗೊತ್ತಿಲ್ಲ. ಸೊ ಇವ್ರ ಕೋಪದಲ್ಲಿ ಅವರು ಇವ್ರನ್ನ ಬೆನ್ನಟ್ಟಿ ಬರ್ತಾರೆ. ಸೊ ಈಗ ಮತ್ತೆ ಅವ್ರಿಗೆ ಒತ್ತಾಯ ಮಾಡಿ ದಯವಿಟ್ಟು ಜಪಿಸಿ. ಸೊ ಕೊನೆಗೆ ಅವರು ಇವ್ರ ಹಿಂದೆ ಬೆನ್ನತ್ತು ಬಂದಾಗ ಅವರು ಬಂದಿರ್ತಾರೆ. ಆವಾಗ ಆ ವರದಿ ಹೋಗಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಈ ತರ ಮಾಡಿದ್ರು. ಸೊ ಚೈತನ್ಯ ತುಂಬಾ ಸಂತೋಷ ಆಗುತ್ತೆ. ಸೊ ಯಾಕಂದ್ರೆ ಒಬ್ಬರು ಅಷ್ಟೊಂದು ಮದ್ಯದ ಒಂದು ಇದರ ಪ್ರಭಾವದಲ್ಲಿದ್ದಾರೆ ಅಂದ್ರೆ ಅವ್ರು ನಾರ್ಮಲ್ ಕಂಡೀಷನ್ ಇಲ್ಲ. ಆಗ ಅವರು ಏನ್ ಬೇಕಾದ್ರೂ ಮಾಡ್ತಾರೆ. ಆದರೂ ಅವ್ರಿಗೂ ಕೂಡ ಇವರು ನೀವು ಜಪ ಮಾಡಿ, ನೀವು ಭಗವಂತನ ಭಕ್ತಿ ಮಾಡಿ ಅಂತ ಇವರು ಕೇಳ್ಕೊಂಡು ಮನವಿ ಮಾಡಿ. ತುಂಬಾ ಸಂತೋಷ ಆಗಿದೆ. ಇದು ನನ್ನ ನಿಜವಾದ ಅನುಯಾಯಿ. ಶ್ರೀಲ ಪ್ರಭುಪಾದರು ಕೂಡ 50 ವರ್ಷಗಳ ಹಿಂದೆ ಅವ್ರು ಹೋಗಿ ಅಮೆರಿಕೆಯಲ್ಲಿ ಹಿಪ್ಪಿಗೆ ಎಷ್ಟು ಜನ ಸಚಿತೆ ಪ್ರಭುಪಾದರು ಅವರು ಮಾಡಿದ್ರು ಭಜನೆ ಕೀರ್ತನೆ ಅದನ್ನು ಕೇಳ್ತಾ ಅವರ ಹೃದಯ ಬದಲಾವಣೆಯಾಗಿ ಎಷ್ಟು ಜನ ಬರ್ತಾರೆ. ಶ್ರೀಲ ಪ್ರಭುಪಾದರ ಸೊ ನಿತ್ಯಾನಂದ ಪ್ರಭು ಅವರು ಇದನ್ನ ಮಾಡಿದ್ರು ಹೀಗೆ ಮೊದಲನೇ ದಿವಸ. ಮತ್ತೆ ನೆಕ್ಸ್ಟ್ ದಿವಸ ಮರುದಿವಸ ತಿರ್ಗಾ ಅವರ ಅಲ್ಲೇ ಹೋದ್ರು.
ಮೊದಲನೇ ದಿವಸನೇ ಅವರು ಅವ್ರ ಹಿಂದೆ ಬಂದಿದ್ದಾರೆ. ಇವರು ಅವ್ರು ಇದರಲ್ಲಿಲ್ಲ, ಸರಿಯಾದ ಒಂದು ಇದರಲ್ಲಿಲ್ಲ. ಎರಡನೇ ದಿವಸ ಕೂಡ ಆ ವ್ಯಕ್ತಿಗಳ ಹತ್ರ ಹೋಗಿ ಜಗೈ ಮದೆ ಕುಡಿದಿದ್ದಾರೆ, ಕುಡಿತಾ ಇದ್ದಾರೆ. ಇನ್ನ 1, 2, 3 ಹೆಂಡದ ಇದು ಸಿಕ್ತ ಮಡಿಕೆಗಳಿರುತ್ತಲ್ಲ ಅದು ಕುಡಿತಾ ಇದ್ದಾರೆ. ಇವರು ಮತ್ತೆ ಹೋಗಿ ಅವ್ರಿಗೆ ಆಗ ಅವರು ಒಬ್ಬ ವ್ಯಕ್ತಿ ಮದಾಯ ಅಲ್ಲ. ಸೊ ಅವ್ರು ಕುಡಿತಾ ಇದ್ದ ಇದರಿಂದನೇ ನಿತ್ಯಾನಂದ ಪ್ರಭು ಅವರ ಹಣೆಗೆ ಅವರು. ಸೊ ನಿತ್ಯಾನಂದ ಪ್ರಭು ದೇಹ ಆಕ್ಚುಲಿ ಸಾಧಾರಣ ದೇಹ ಅಲ್ಲ, ಬಲರಾಮ ಅವರು. ಆದರೂ ಅದು ಅವರಿಂದ ರಕ್ತ ಬರುತ್ತೆ, ಲೀಲೆ. ಸೊ ಅದಮ್ಮ ಇದು ಸುರಿತಾ ಇದೆ. ಆದರೂ ಅವರು ನೀವು ಜಪಿಸಿ ಮತ್ತೆ ಮನವಿ ಮಾಡಿ ನಿತ್ಯಾನಂದ. ಸೊ ಮತ್ತೆ ಅಷ್ಟೊತ್ತಿಗೆ ಚೈತನ್ಯ ಮಹಾಪ್ರಭುಗೆ ವಿಷಯ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆ ಸ್ಥಳಕ್ಕೆ ಬಂದು ತಕ್ಷಣ ಒಂದು ಸುದರ್ಶನ ಚಕ್ರವನ್ನು ಆಹ್ವಾನಿಸಿ. ಭಗವಂತನ ನಿತ್ಯ ಸೇವಕ ಆಯುಧ ಸುದರ್ಶನ. ಕೃಷ್ಣ ನಾವು ಹೇಳ್ತೇವೆ ಇದರಲ್ಲಿ ಶಿಶುಪಾಲ ಸಭೆಯಲ್ಲಿ ಎಲ್ಲರೂ ಯುದ್ಧ ಮಾಡಕ್ಕೆ ರೆಡಿ. ಕೃಷ್ಣ ಏನ್ ಮಾಡ್ದ, ನೀವೆಲ್ಲ ಯುದ್ಧ ಮಾಡುವ ಅಗತ್ಯ ಇಲ್ಲ, ನನ್ನ ಸುದರ್ಶನ ಚಕ್ರ ಸಾಕು. ಅವ್ರು ಕರೆದದೆ ಶಿಶುಪಾಲನ. ಸೊ ಯಾವಾಗಲೂ ಕೃಷ್ಣ ಸೇವೆಗೆ ರೆಡಿ ಇರ್ತಾರೆ. ಸೊ ಶ್ರೀ ಚೈತನ್ಯ ಮಹಾಪ್ರಭು ಕೃಷ್ಣನೇ ಅವ್ರ ಸುದರ್ಶನ ಚಕ್ರವನ್ನು ಆಹ್ವಾನಿಸ್ತಾರೆ. ಸೊ ಎಲ್ಲರಿಗೂ ಕಾಣಿಸುತ್ತೆ, ಬರ್ತಾ ಇದೆ ಬೆಳಕು. ಸುದರ್ಶನ ಅಂದ್ರೆ ಈ ತರ ನಮ್ಮ ಚಿಕ್ಕ ಪುಟ್ಟ ಇರಲ್ಲ. ಇದು ಸುದರ್ಶನ ಆಕ್ಚುಲಿ ಹೇಳ್ತಾರೆ ಸಂಪೂರ್ಣ ವಿಶ್ವದ ರಕ್ಷಣೆ ಮಾಡ್ತಾ ಇರೋದು ಸುದರ್ಶನ. ಸಂಪೂರ್ಣ ವಿಶ್ವ ಸುದರ್ಶನ. ಸೊ ಅವ್ರು ಬರೋದು ಅವಾಗ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭು ಕಾಲ ಮುಗಿದ್ದು, ಈ ಅವತಾರದಲ್ಲ. ಸೊ ನೀವು ಬಂದದ್ದು ಈ ಅವತಾರದಲ್ಲಿ ನೀವು ಎಲ್ಲರೂ ಕಲಿಯುಗದ ಪತಿತಾರನ್ನ ಉದ್ಧರಿಸಲಿಕ್ಕೆ ಬಂದಿದ್ದೀರಿ, ನೀವು ಕೊಲ್ಲಲಿಕ್ಕೆ ಬಂದಿದ್ದೀರಿ. ಸೊ ಅವ್ರಿಗೆ ಮತ್ತೆ ಆಕ್ಚುಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ತುಂಬಾ ನಮ್ರವಾಗಿರ್ಬೇಕು. ಅಂದ್ರೆ ಒಬ್ಬ ಭಕ್ತರಿಗೆ ಒಬ್ಬ ಆಚಾರ್ಯರಿಗೆ ಇದಾದಾಗ ನಾವು ಹೇಗೆ ನಾವು ಇದು ಮಾಡಬೇಕು ಸ್ವಯಂ ಚೈತನ್ಯ ಮಹಾಪ್ರಭು. ನಿತ್ಯಾನಂದ ಪ್ರಭು ಅವರ ಮನವಿಗೆ ಚೈತನ್ಯ ಮಹಾಪ್ರಭು ಒಪ್ಕೊಂಡು ಅವರನ್ನ ಕ್ಷಮಿಸ್ತಾರೆ. ಅದರ ಒಂದು ಕಂಡೀಷನ್, ಮತ್ತೆ ಇದನ್ನು ಈ ರೀತಿ ನೀವು ಪಾಪ ಕಾರ್ಯಗಳನ್ನು ಮಾಡೋದು ಬಿಡಬೇಕು. ಸೊ ಹಾಗಾಗಿ ಜಗೈ ಮದ ಇಬ್ಬರು ಕೂಡ ಚೈತನ್ಯ ಮಹಾಪ್ರಭು ಅವರಿಗೆ ಅವ್ರ ಆಶ್ರಯ ಪಡಿತಾರೆ. ಆಶ್ರಯ ಪಡೆದ ನಂತರ ಅವ್ರು ತುಂಬ ದೊಡ್ಡ ಭಕ್ತರಾಗ್ತಾರೆ ಜಗೈ ಮದ. ಸೊ ಮಾಯಪುರಲ್ಲಿ ಇವರು ಹೋದ್ರು, ನವದ್ವೀಪದಲ್ಲಿ ಹೋದ್ರೆ ಚೈತನ್ಯ ಮಹಾಪ್ರಭು ಅವರಿಗೆ ಮದಾಯಿ ಘಾಟ್ ಅನ್ನೋ ಒಂದು ನದಿ ಇದೆ, ಗಂಗಾ ನದಿ ತಟದಲ್ಲಿ. ಇದು ಭಕ್ತರು ಅಲ್ಲಿ ಬಂದು ಅಲ್ಲಿ ಸ್ನಾನ ಮಾಡ್ಲಿಕ್ಕೋ ಇನ್ನೊಂದೇನಾದ್ರು ಧರ್ಮ ಕಾರ್ಯಗಳು ಮಾಡ್ಲಿಕ್ಕೋ ಧ್ಯಾನ ಮಾಡ್ಲಿಕ್ಕೋ ಮಾಡೋದಕ್ಕೆ ಇದನ್ನೇ ಸ್ಥಾಪನೆ ಮಾಡಿದ್ದಾರೆ ಸ್ಥಳ ಮದಾಯಿ. ಹೇಳ್ತಾರೆ ಅವರು ಎಷ್ಟು ಗೂಂಡ ಒಂದು ಈ ರೀತಿ ಇದ್ದದ್ದು ಅಂದ್ರೆ ಎಲ್ಲರೂ ಅವರ ಭಯ ಪಡ್ಕೊಳ್ತಾ ಇದ್ರು ನವದ್ವೀಪದಲ್ಲಿ. ಆದರೆ ಅವರು ಈ ಇನ್ಸಿಡೆಂಟ್ ಆದ್ಮೇಲೆ ಅವ್ರು ಎಷ್ಟು ಭಕ್ತರು ಬದಲಾವಣೆ ಆದ್ರೆ, ಒಮ್ಮೊಮ್ಮೆ ಯಾರಾದರೂ ಇವ್ರು ಈ ಥರ ತಿಳಿದ ಮೇಲೆ ಈ ಥರ ಭಕ್ತರಾಗಿದ್ದಾರೆ, ಇವರು ಇಷ್ಟು ಬದಲಾವಣೆ ಆಗಿದೆ ಅಂದರೆ ಆಶ್ಚರ್ಯ, ಯಾರು ನಂಬಲಿಕ್ಕಾಗುತ್ತೆ? ಯಾರೋ ಒಂಥರ ಒಂದು ನಂಬರ್ 1 ಗೂಂಡ, ನಂಬರ್ 1 ಕಳ್ಳ, ನಂಬರ್ 1 ಇದು ಅವರು ಭಕ್ತರಾಗ್ಬಿಟ್ಟು ಸಾಧು ಆಗ್ಬಿಟ್ಟು ಯಾರು ನಂಬಲಿಕ್ಕಾಗುತ್ತೆ? ಅವ್ರು ಬಂದು ಅವರು ಇವ್ರನ್ನ ನೋಡಿ ಹೌದು ನಿಜವಾಗ್ಲೂ ಚೇಂಜ್ ಆಗಿದ್ದಾರೆ. ಒಮ್ಮೊಮ್ಮೆ ಪಾಪ ಹಿಂದೆ ಯಾವುದೋ ಇನ್ಸಿಡೆಂಟ್ ಅಲ್ಲಿ ಇವರು ಅವ್ರಿಗೆ ಉಪದ್ರ ಕೊಟ್ಟಿರ್ಬೋದು, ಅವ್ರಿಗೆ ಹಿಂಸೆ ಮಾಡಿರ್ಬೋದು. ಅವ್ರು ಬಂದು ಇವ್ರ ಮೇಲೆ ಅತ್ಯಾಚಾರ ಏನು ಮಾಡಿದ್ರು ಕೂಡ ಇವರೇನು ಇದು ಮಾಡ್ತಾ ಇದ್ದಾರೆ. ನನ್ನದೇ ಕರ್ಮ, ನಾನೇ ಮಾಡಿದ ತಪ್ಪು ಹಾಗೆ ಅವರು ಸ್ವೀಕರಿಸ್ತಾರೆ. ಇವರು ಹೊಡಿಯೋದು ಇನ್ನೊಂದೇನು ಮಾಡಿದ ಜಗ ಮನೆ ಮೇಲೆ ಅವ್ರು ಸ್ವೀಕಾರ ಮಾಡಿ ಮತ್ತೆ ಅವ್ರಿಗೆ ಅಯ್ಯೋ ನಿಜವಾಗ್ಲೂ ಒಳ್ಳೆ ಭಕ್ತರಾಗಿದ್ದಾರೆ, ಸಾಧು ಪುರುಷ ಆಗಿದ್ದಾರೆ ಅಂತ ಅವರು ಹಿಂದಿನ ಏನೋ ಸೇಡಿರುತ್ತೆ, ಇನ್ನೊಂದಿರುತ್ತೆ, ಇನ್ನೊಂದೇನೋ ಅಲ್ವಾ. ಹಾಗಾಗಿ ಅವ್ರು ಮಾಡೋದು ಕೂಡ ಇವರು ಏನು ಇವತ್ತು ಮಕ್ಕಳ ಕ್ಲಾಸ್ ಮಾಡಲಿಲ್ಲ ಅಲ್ಲ, ಈಗ ಮಾಡಲಿಲ್ಲ. ಇಲ್ಲಾಂದ್ರೆ ಎವ್ರಿ ಸಂಡೇ ಮಕ್ಕಳ ಕ್ಲಾಸ್ ಕೂಡ ಸೇಮ್ ಟೈಮ್ ಇರುತ್ತೆ. जगह मदाई का एक और लीला और सुने पता है जगह मदाई चैतन्य महाप्रभु उद्धार करते हैं। तो भाइया जो अच्छा वंश में सब जन्म होता है फिर बिगड़ जाते हैं, तो चैतन्य महाप्रभु नित्यानंद प्रभु का कृपा से उनका उद्धार होता है। कल हम देखेंगे, ड्रामा देखेंगे। तो चैतन्य महाप्रभु 24 years तक नवद्वीप में रहते हैं। 24 years तक उनका
गृहस्थ जीवन पहले ब्रह्मचारी बाद में 24 years नेक्स्ट 24 years जगन्नाथ केशव काश्मीर वो एक और चैतन्य महाप्रभु ಸುಮಾರು 14-15 ವರ್ಷ ಬಾಲಕ ಇದ್ದಾಗಲೇ ಅನ್ಕೊಂಡಿದ್ದೇನೆ. ಅವ್ರ ಊರಿಗೆ ನವದ್ವೀಪಕ್ಕೆ ಒಂದು ದೊಡ್ಡ ಪಂಡಿತರು ಬರ್ತಾರೆ. ಕೇಶವ ಕಾಶ್ಮೀರಿ, ಕಾಶ್ಮೀರದಿಂದ ಅವ್ರ ಪಂಡಿತ. ಹಿಂದೆ ಇವರು ಪಂಡಿತರು ಹೇಳ್ತಾ ಇದ್ರು, ಇವರು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡೋದು, ಮತ್ತೆ ಅಲ್ಲಿ ಅವರು ಅಲ್ಲಿ ಲೋಕಲ್ ಯಾರು ವಿದ್ವಾಂಸರು ಇರ್ತಾರೆ ಅವರನ್ನು ಚಾಲೆಂಜ್ ಮಾಡಿ ಅವರ ಒಂದು ಪ್ರವೀಣತೆ, ಅವರ ಒಂದು ವಿದ್ವಾಂಸರನ್ನು ತೋರಿಸೋದು. ಚಾಂಪಿಯನ್ಶಿಪ್ಸ್ ಹೇಗೆ ಒಂದು ಚಾಲೆಂಜಿಂಗ್ ಇರುತ್ತೆ ಆ ಥರ ಅವರು ಒಂದೊಂದು ಊರಲ್ಲಿ ಹೋಗಿ. ಸೊ ಪರ್ಟಿಕ್ಯುಲರ್ಲಿ ಆ ಮೊದಲಿನ ಸಮಯದಲ್ಲೂ ಈ ವಾರಣಾಸಿ, ಕಾಶಿ, ಅದೇ ರೀತಿ ನವದ್ವೀಪ ಇದೆಲ್ಲ ತುಂಬ ಪಂಡಿತರು, ತುಂಬ ವಿದ್ವಂತರು, ವೇದಗಳು, ಉಪನಿಷತ್ತು, ಪುರಾಣಗಳೇ ವ್ಯಕ್ತಿಗಳು. ಸೊ ಇವರು ಬಂದು ಚರ್ಚೆ ಮಾಡೋದು. ಸೊ ಕೇಶವ ಕಾಶ್ಮೀರಿ ನವದ್ವೀಪಗೆ ಬರೋರು ಇನ್ನೇನು ವಿಷಯ, ಇನ್ನೇನು 2 ದಿವಸದಲ್ಲಿ ಅವ್ರು ಹೋಗ್ಬೇಕು ಅನ್ಸುತ್ತೆ, ಆ ಸುದ್ದಿ ಬರ್ತಾ ಇದ್ದಾರೆ ಅಂತ. ಸೊ ಅಲ್ಲಿರುವ ಎಲ್ಲ ಪಂಡಿತರು ಏನ್ ಮಾಡ್ತಾರೆ, ಅವರು ರಾತ್ರಿ ಹೊರಗೋಗ್ಬಿಡ್ತಾರೆ. ಆಮೇಲೆ ಕೆಲವು ಯಾರು ಉಳಿತಾರೆ ಅವ್ರು ಯೋಚನೆ ಮಾಡ್ತಾರೆ, ನಾವು ಆರ್ಗ್ಯುಮೆಂಟ್ ಮಾಡಿದ್ರೆ ನಾವು ಸೋಲ್ತೇವೆ ಕೇಶವ ಕಾಶ್ಮೀರದಲ್ಲಿ. ಸೊ ಅದ್ರ ಬದಲು ನಾವು ಈ ನಿಮಾಯ್ ಪಂಡಿತ್ ಇವರನ್ನು ಬಿಡೋಣ. ಇವರು ಪಂಡಿತ ಚೈತನ್ಯ ಮಹಾಪ್ರಭು ಮಗುವಾಗಿ ಪಂಡಿತ, 14 ವರ್ಷ ಇವರನ್ನು ಮೊದಲು ಬಿಡೋಣ ಮತ್ತೆ ನೋಡೋಣ ಅಂತ ಅವ್ರು ಯೋಚನೆ ಮಾಡ್ತಾರೆ. ನಾವು ನವದ್ವೀಪ್ ಪಂಡಿತ. ಸೊ ಚೈತನ್ಯ ಮಹಾಪ್ರಭು ಅವರನ್ನು ಹಿಂದಿನ ದಿವಸ ಅವರು ಇದಾಗೋ ಮುಂಚೆನೆ, ಅಫಿಷಿಯಲ್ ಆಗಿ ಅವರ ಡಿಬೇಟ್ ಆಗೋ ಮುಂಚೆನೆ ಅಲ್ಲಿ ಗಂಗಾ ನದಿ ತೀರದಲ್ಲಿ ಭೇಟಿ ಮಾಡ್ತಾರೆ ಕೇಶವ ಕಾಶ್ಮೀರ. ಸೊ ಚೈತನ್ಯ ಮಹಾಪ್ರಭು ಅವ್ರು ಹೇಳ್ತಾರೆ, ನೀವು ಗಂಗಾ ದೇವಿಗೆ ಪ್ರಾರ್ಥನೆಗಳನ್ನು ಒಂದು ಸೃಷ್ಟಿಸಿ ಕ್ರಿಯೇಟ್ ಮಾಡೋದು, ಪೊಯೆಟ್ರಿ ಕವಿತೆಯನ್ನು ಬರೀರಿ ಅಂತ ಹೇಳ್ತಾ ಕೇಶವ ಕಾಶ್ಮೀರಿ ಕೆಲವು ಮಿನಿಟ್ಸ್ ಏನೋ ಅಷ್ಟೇ ಚಿಕ್ಕ ಸಮಯದಲ್ಲೇ ಅವರು 108 ಶ್ಲೋಕಗಳನ್ನು ಕವಿತೆಯಾಗಿ ಕವನವಾಗಿ ರಚಿಸಿದ್ದಾರೆ ಗಂಗಾದೇವಿಗೆ ಪ್ರಾರ್ಥನೆ. केशव काश्मीरी बड़ा पंडित कश्मीर से जो आज आए नवद्वीप को, और चैतन्य महाप्रभु उनको मिलते हैं गंगा तट में. तो चैतन्य महाप्रभु बोलते हैं, बहुत बड़ा पंडित है, आप गंगा देवी को कुछ प्रार्थना लिखी, कुछ भजन, कुछ कवन लिखी, क्या बोलते कविता लिखी. तो बोलते हैं बहुत छोटा सा समय में 10-15 मिनट ऐसे भी हो सकता है, नहीं तो ऐसे ही स्टार्ट किया शायद 108 श्लोक को लिखता है और फट 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 बोलता स्टार्ट करता है केशव काश्मीर. तो चैतन्य महाप्रभु ಈ 108 ಶ್ಲೋಕಗಳು ಗಂಗಾ ದೇವಿಗೆ ಸ್ತುತಿ ಮಾಡಿದ್ರು. ಅದನ್ನ ಕೇಳಿದ ಮೇಲೆ ಸಾಧಾರಣ ವ್ಯಕ್ತಿಗೆ ಆಗೋದಿಲ್ಲ. ಒಂದು ಕವಿತೆ ಒಂದು ಕವನ ಮಾಡಿದ್ರೆ ಸರಿ, ಅದು 108 ಒಂದೇ ಸಮನೆ ಅವ್ರು ಹೇಳ್ತಾರೆ, ಒಂದು ಗಾಳಿ ಬೀಸೋ ತರ ಅವ್ರು ಪಟ 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 ಹೋಗಿ ಹೇಳ್ಬಿಡ್ತಾರೆ. ಅಂದ್ರೆ ಸರಸ್ವತಿ ದೇವಿಯ ಒಂದು ಹೆಮ್ಮೆ ಇರುತ್ತೆ ಅವ್ರಿಗೆ, ಆ ರೀತಿಯಾಗಿ ಅವ್ರು ಹೇಳೋ ಕೇಶವ ಕಾಶ್ಮೀರ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿಮ್ಮ 64ನೇ ಸ್ತುತಿ, ನೀವು 64 ಪೊಯೆಟ್ರಿ ಏನಿದೆ ಅದರ ಸ್ವಲ್ಪ ಡಿಸ್ಕಷನ್ ದಯವಿಟ್ಟು ಅದರ ಒಂದು ಒಳ್ಳೆಯ ಪಾಯಿಂಟ್ಸ್, ಅಲಂಕಾರ, ಅದರ ಇದೇನಾದರೂ ಇದ್ದಿದ್ರೆ ಡಿಸ್ಕಸ್ ಮಾಡಿ, ಅದರ ತಪ್ಪುಗಳು ಏನಾದ್ರು ಇರ್ಬೋದು. ಒಂದೊಂದ್ಸಲ ಬರೆಯುವಾಗ ಮಿಸ್ಟೇಕ್ಸ್ ಇರುತ್ತೆ. 64. ಸೊ ಕೇಶವ ಕಾಶ್ಮೀರಿಗೆ ಹೋಗುತ್ತೆ 108 ನಾನು ಸೃಷ್ಟಿಸಿದ್ದು, ಯಾರು ಕೇಳಿದವರು ಅದನ್ನ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ. ಈ ವ್ಯಕ್ತಿ ಅದರಲ್ಲಿ 64ನೇ ಹೇಳಿದ್ದು ಶ್ಲೋಕದ ಬಗ್ಗೆ ಡಿಸ್ಕಷನ್ ಮಾಡೋಣ, ಅದು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆ ಪಾಯಿಂಟ್ಸ್, ಯಾವುದು ಬ್ಯಾಡ್ ಪಾಯಿಂಟ್ಸ್. ಅವ್ರಿಗೆ ಒಂದು ಇದೇ ಬರುತ್ತೆ, ನೀನು ಕೇವಲ ಒಂದು ಬಾಲಕ, ನೀನು ಇಷ್ಟು ಒಂದು ಪಂಡಿತನ ಇದು ಚರ್ಚೆ ಮಾಡೋಲ್ಲ ಫಸ್ಟ್ ಏನ್ ಮಾಡ್ತಾರೆ. एनीवे तो चैतन्य महाप्रभु बोलते हैं, तो जैसे हवा के जैसे वो बोल देता है 108 कविता है. चैतन्य महाप्रभु बोलते हैं वो 64 वाला जो है उसमें कुछ बहुत अच्छा गुण है, कुछ है, कुछ दोष है, उसमें उनका चर्चा क्या करेंगे. तो उनको बहुत गुस्सा आ जाता है. 108 श्लोक बोलता है, कैसे वो उसको समझ सकता है. तो वो बोलता है चैतन्य महाप्रभु, कैसे तुमको मालूम 108 श्लोक में ठीक पता है, हवा का जैसे मैं बोल दिया कैसे स्मरण में. चैतन्य महाप्रभु बोलते हैं
सब कुछ देने वाला कृष्णा है। किसी को देता है बोलने की शक्ति देता है, किसी को देता है स्मरण करने की शक्ति। तो जैसे केशव कश्मीर को 108 श्लोक लिखने के लिए दिया कृष्णा ही शक्ति, सबका शक्ति देने वाला वही है, उनका ही शक्ति है सबका। ऐसे ही उसका रिमेम्बरेंस स्मरण करने का भी शक्ति कृष्ण ही मुझे दिया है, मुझे ऐसा है शक्ति। तो ऐसे चैतन्य महाप्रभु आंसर करते हैं। श्रुति जरा बोलते थे पहले, बोलते ऐसे उसका ब्रह्मचर्य और उनका ऐसे पालन था। वो गुरु से एक बार सुनते हैं उनको, और चैतन्य महाप्रभु साक्षात कृष्ण है, उनको क्या मालूम है, वेदाहम समतीता है, सब कुछ भगवान को याद है। ಚೈತನ್ಯ ಮಹಾಪ್ರಭು ಅವರು ಇವರು ಹೇಳೋದು, ಅವರು ಕೇಶವ ಕಾಶ್ಮೀರಿ ನಿಮ್ಗೆ ಹೇಗೆ ನೆನಪಿದೆ? ನಾನು ಒಂದು ಗಾಳಿ ಥರ ಹೇಳಿದೆ 105 ಶ್ಲೋಕಗಳು, ನೀವು ಹೇಗೆ ನೆನಪಿದೆ ಅಂದರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿಮಗೆ ಇಷ್ಟು ವಿದ್ವತ್ ಶಕ್ತಿ ಇದೆ, ಒಂದೇ ಸಮನೆ ಒಂದು ಬಿರುಗಾಳಿಯಾಗಿ ನೀವು 108 ಕವಿತೆಯನ್ನು ಹೇಳಿದಾಗೆ ಆ ಶಕ್ತಿಯನ್ನು ಕೃಷ್ಣನ್ ಕೊಟ್ಟಿದ್ದಾನೆ. ಅದೇ ರೀತಿ ಕೃಷ್ಣ ನನಗೆ ನೆನಪು ಮಾಡ್ಕೊಳ್ಳೋ ಶಕ್ತಿ, ಯಾರು ಏನು ಹೇಳಿದ್ರು ನನಗೆ ಯಾವಾಗ ಮರೆಯೋದಿಲ್ಲ, ಎಲ್ಲವೂ ಆ ಶಕ್ತಿ ಕೊಟ್ಟಿದ್ದಾನೆ, ಎಲ್ಲವೂ ಕೊಡೋ ಶಕ್ತಿ ಕೃಷ್ಣ ಅಂತ ಆ ರೀತಿಯಲ್ಲಿ ಕೊಟ್ಟಿದ್ದಾನೆ. ನಂತರ ಅದರ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಡಿಸ್ಕಷನ್ ಚೈತನ್ಯ ಮಹಾಪ್ರಭು ಅದರಲ್ಲಿ ಪರ್ಟಿಕ್ಯುಲರ್ ಒಂದು ವರ್ಡ್ ಪ್ರಭುಪಾದ ಅವರು ಡಿಸ್ಕಸ್ ಮಾಡೋದು ಭವಾನಿ ಬಂತ. ಅವರು ಸೃಷ್ಟಿ ಮಾಡೋ ಕವಿತೆಯಲ್ಲಿ ಶಿವನ ಇದರಲ್ಲಿ ಗಂಗಾದೇವಿ ಬರೋದು, ಮತ್ತೆ ಅವರು ಅವತರಿಸೋದು ಗಂಗಾದೇವಿ. ಸೊ ಅವರು ಶಿವನನ್ನು ಸೃಷ್ಟಿ ಮಾಡುವಾಗ ಭವಾನಿ ಬರ್ತ ಅಂತ ಒಂದು ಪದ ಉಪಯೋಗಿಸ್ತಾರೆ. ಭವಾನಿ ಅಂದರೆ ಭವನ ಹೆಂಡತಿ, ಭವ ಅಂದರೆ ಶಿವ, ಅವರ ಹೆಂಡತಿ ಭವಾನಿ. ಭವಾನಿಯ ಭರ್ತ ಅಂದರೆ ಅವರ ಗಂಡ. ಸೊ ಇದು ಅರ್ಥದಲ್ಲಿ ಏನಾಯ್ತು, ಭವನ ಹೆಂಡತಿಯ ಗಂಡ ಅಂದ್ರೆ ಶಿವನ ಹೆಂಡತಿಯ ಗಂಡ. ಇದು ಸರಿಯಾದ ಕಂಪೋಸಿಷನ್ ಅಲ್ಲ. ಯಾರಾದ್ರೂ ಹೇಳಿದ್ರೆ ನಿಮ್ಮ ಹೆಂಡತಿಯ ಗಂಡ ಅಂದ್ರೆ ನೀವೇ ಅದು, ನೀವು ಅದೇ ನಿಮ್ಮ ಹೆಂಡತಿಯ ಗಂಡ ಅಂತ ಹೇಳಿದ್ರೆ ಇನ್ನೊಂದು ಗಂಡ ಇದ್ದಾರೆ ಅಥವಾ ಇದು ಬರ್ಬೋದು, ಪ್ರಶ್ನೆ ಬರ್ಬೋದು. ಸೊ ಆ ರೀತಿಯಲ್ಲಿ ಅದೊಂದು ಚೈತನ್ಯ ಮಹಾಪ್ರಭುವನ್ನ ಒಂದು ಪಾಯಿಂಟ್, ಎಷ್ಟೋ ಪಾಯಿಂಟ್ಸ್ ಸಿಗ್ತಾರೆ, 5 ಪಾಯಿಂಟ್ಸ್ ಅಲ್ಲಿ चैतन्य। तो एनीवे ये रीति क्या होता है, चैतन्य महाप्रभु 5 उसमें दोष निकालते हैं। एक दोष जो होता है क्या होता है, एक पद प्रयोग होता है भवानी पत्ता। भवानी का मीनिंग बहू का पत्नी, उसको भवानी, ऐसे भवानी आता है। भव पद है शिव जी को उसका नाम है भव, मेटेरियल वर्ड जो फिर होता है भवा, चैतन्य महाप्रभु शिव जी का एक नाम है। उनका पत्नी होती है भवानी, और ऐसे पद प्रयोग भवानी भर्ता, शिव जी का पत्नी का पति। सो ये स्पीक प्रयोग नहीं है, ग्रामेटिकल ऐसे मिस्टेक है। तो चैतन्य महाप्रभु ऐसे उनको पकड़ते हैं, जैसे बड़ा स्कॉलर को 64 श्लोक में पकड़ते हैं। तो ऐसे एक मैं बताया, 4-5 पूरा डिस्कशन है चैतन्य चरितामृत में पढ़ सकते हैं। सो फिर उसको केशव कश्मीर को पता चलता है, मैं भी अभी इतना विद्वान हूँ, मेरे समान कोई नहीं है विद्वान, ये छोटा बच्चा है मुझे ऐसे मूर्ख बना रही है। उनको बहुत ಶರ್ಮ ಆಗುತ್ತೆ. ಕೇಶವ ಕಾಶ್ಮೀರ್ ಅಷ್ಟು ದೊಡ್ಡ ಪಂಡಿತ, ಅವರಿಗೆ ಚಿಕ್ಕ ಬಾಲಕನ ಒಬ್ಬ ನನಗೆ ನನ್ನ ವಿದ್ವತ್ತಲ್ಲಿ ನನ್ನ ಪಾಂಡಿತ್ಯ ಸೋಲಿಸ್ಬಿಟ್ಟ, ಅವ್ರಿಗೆ ಇದಾಗುತ್ತೆ ತುಂಬ ಒಂದು ರೀತಿ ಇದೇ ಆಗುತ್ತೆ. ಅವರು ಡಿಫೀಟ್, ಅವ್ರು ಇಷ್ಟವರೆಗೂ ಅವರು ಯಾರಿಂದ ಪರಾಜಯವನ್ನು ಸ್ವೀಕರಿಸೇ ಇಲ್ಲ, ಇಲ್ಲಿ ಅವ್ರಿಗೆ ಪರಾಜಯ ಆಗೋದು ಚಿಕ್ಕ. ಸೊ ನಂತರ ಅವರು ಆ ದಿವಸ ರಾತ್ರಿ ಅವರು ದೊಡ್ಡ ಭಕ್ತರು, ಸರಸ್ವತಿ ದೇವಿ ದೊಡ್ಡ ಭಕ್ತರು, ಅವರ ಆಶೀರ್ವಾದದಿಂದ ಅವ್ರಿಗೆ ಈ ರೀತಿ ಒಂದು ಶಕ್ತಿ ಇರುತ್ತೆ, ವಿದ್ವತ್ತಿರುತ್ತೆ. ಅವರು ಸರಸ್ವತಿ ದೇವಿಗೆ ರಾತ್ರಿ ತುಂಬಾ ತೀವ್ರವಾಗಿ ಅವರು ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ಸರಸ್ವತಿ ದೇವಿ ಬಂದು ಹೇಳ್ತಾರೆ, ಎಲ್ಲ ಮೂರ್ಖನೆ, ನೀನು ಯಾರ ಜೊತೆ ನೀನು ವಾದ ಮಾಡ್ತಾ ಇದೆಯಾ? ನನ್ನ ಎಲ್ಲರ ಆರಾಧ್ಯ ದೇವರಾದ ಕೃಷ್ಣನು, ಅವರ ಎದುರು ನೀವು ವಾದ ವಿವಾದ ಮಾಡೋಣ ಅಂತ ಅವರು ರಿವೀಲ್ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಕೃಷ್ಣ. ಸೊ ನೆಕ್ಸ್ಟ್ ಡೇ ಕೇಶವ ಕಾಶ್ಮೀರಿ ಬಂದು ಚೈತನ್ಯ ಮಹಾಪ್ರಭು ಕಾಲ ಅವರು ಅಷ್ಟೇ. तो केशव काश्मीरी रात उसको जाके सोता नहीं, उसको ऐसे कभी नहीं हुआ, मैं कभी हारा नहीं, छोटा बच्चा ने मुझे हारा दिया। तो ये सोचते हो सरस्वती देवी को वो शासन करना लगता है। सर फिर सरस्वती देवी उनके दर्शन देके उनको बोलते किससे साथ ये कर रहे हैं, ये मेरा भगवान है श्री कृष्ण साक्षात। तो फिर उसको तब पता चलता है मैं क्या कर रही है, फिर जाके माफी मांग के वो चैतन्य महाप्रभु का आश्रय। केशव काश्मीरी बाद में एक गुरु परंपरा निम्बार्काचार्य से पढ़ाया, उसमें बड़ा आचार्य
ಟೈಮ್ ರೆಡಿನಾ? हरे कृष्ण। श्री चैतन्य महाप्रभु की जय, श्री गोपाल की जय। ಇದು ಆಸೆ. ಕ್ಯಾಮ್ರಾ श्री राधा गोविंद की जय। ಇಂಚಿ ಬಂದ್ಬೇಡ ಒಂದು ನಿಮಿಷ ಬರು ನಾನು ಡಿಸ್ಕನೆಕ್ಟ್ ನರ್ಲ ಮಿಸ್ ಬರು ಫುಲ್ ಡೆಪ್ಲಗೆ हरे कृष्ण हरे कृष्ण यशोमतिनन्दना वृषभरो नागरा यशोमतिनन्दना वृषभरो नागरा
महाराज की इस्कॉन फाउंडर प्रभुपाद की विष्णुपाद भक्ति सिद्धांत सरस्वती गोस्वामी प्रभुपाद महाराज की नंद गोपी गोस्वामी की रामाचार्य श्री की प्रेम से बोलो श्री अद्वैत गदाधर श्रीवासादि गौरभक्तवृंद की श्री राधा कृष्ण गोविंद श्याम की मथुरा वृंदावन की नवद्वीप माधव की जगन्नाथ की द्वारका की अयोध्या की गंगा माँ की भक्ति देवी की तुलसी देवी की सामवेद भक्त की प्रभुपाद ज्ञान सिंधु की हरिनाम संकीर्तन महायज्ञ के हृदय गौर प्रेमानंदे all glories and some peace, all glories and some peace, all glories and all glories Namaste Narasimhaya.
ಕೃಷ್ಣ ಸ್ವಾಗತ. ನಾಳೆ ಗೌರವ ಪೂರ್ಣಿಮಾ, ಆದ್ದರಿಂದ ವಿಶೇಷ ಕಾರ್ಯಕ್ರಮ ಸಂಜೆ 4ರಿಂದ ರಾತ್ರಿ 9 ಎಲ್ಲರೂ ಬರಬೇಕು. 4:30ರಿಂದ 6 ಗಂಟೆಯಿಂದ ಮೊದಲ ಗ್ರಾಮವನ್ನು ಗ್ರಾಮವನ್ನು ಬೇಗ ಬನ್ನಿ. ಬರುವವರೆಗೂ ಕೃಷ್ಣ ಪ್ರಸಾದ ಮೊದಲು ಬೇಗ